ವೇದಿಕೆ ಮೇಲೆ ಇರುವಂತಹ ಎಲ್ಲ ಕೆರೆಗಳ ವ್ಯವಸಾಯ ಸೇವಕರ ಸಂಘ ನಿಯಮಿತ ಕಾರ್ಯಕ್ರಮ ಇನ್ನು ಮುಂದಕ್ಕೂ ಕೂಡ ಈ ಊರಿನ ಈ ಪರಿಸರದ ಸರ್ವ ಜನತೆಗೂ ಅಭಿವೃದ್ಧಿಯನ್ನು ಉಂಟು ಮಾಡಲಿ ಅನ್ನುವಂಥ ಆಶಯ ಜೊತೆಗೆ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ನಾವು ಚಾಲನೆ ಮಾಡ್ತಾ ಇದ್ದೇವೆ. ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಗಣ್ಯಾತಿ ಗಣ್ಯರ ದಿವ್ಯ ಹಸ್ತದ ಜೊತೆಗೆ ಈ ಕಾರ್ಯಕ್ರಮದ ಉದ್ಘಾಟನೆ ನಡೀತಾ ಇದೆ. ಕೆರೆಗಳ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಕೆರೆಗಳಿದ್ರ ಸಚಿವರು ಡಾಕ್ಟರ್ ಪ್ರಭಾಕರ್ ಭಟ್ರು, ಡಾಕ್ಟರ್ ಎಂ ಎಲ್ ರಾಜೇಂದ್ರ ಕಮ್ಮನ್ನು ಚಂದ ಮಾಡಿ ಕೊಡುತ್ತಾರೆ ಅಂತ ಕೊಡುತ್ತಾರೆ. ಜನಪ್ರಿಯ ಶಾಸಕರು, ಈ ಭಾಗದ ಶಾಸಕರು ಆಗಿರುವ ಸ್ವಾಗತಿಸುತ್ತೇನೆ. ಮೊಹಮ್ಮದ್ ಮುನೀರ್ ಅವರು ಈ ಕಾರ್ಯಕ್ರಮಕ್ಕೆ ಮುಂದೆ ನಮ್ಮೆಲ್ಲರವಾಗಿ ನಾನು ಈ ಸಭೆಗೆ ಸ್ವಾಗತಿಸುತ್ತೇನೆ. ಶಿಬಿತರಿಗೆ ಆಡಳಿತ ಮಂಡಳಿಯ ಇನ್ನೋರ್ವ ನಿರ್ದೇಶಕರಾದಂತಹ ಶ್ರೀಯುತ ಜನಾರ್ದನ ಗಟ್ಟಿಕೆ ಅವರು ವೇದಿಕೆ ಮೇಲೆ ಬಂದು ಅತ್ಯಂತ ಪ್ರೀತಿಪೂರ್ವಕವಾಗಿ ಸಹಕಾರಿ ಶಾಲಾ ನಮ್ಮೆಲ್ಲರ ಈ ಭಾಗದ ಜನಪ್ರಿಯ ನಾಯಕರು, ಮೈಸೂರು ಎಲೆಕ್ಟ್ರಿಕ್ ಲಿಮಿಟೆಡ್ ಅಧ್ಯಕ್ಷ, ಸ್ಥಳೀಯ ಯುವಕರಾಗಿ ಸ್ವಾಗತಿಸುತ್ತಿದ್ದೇನೆ. ಶಿಬಿತರನ್ನ ಆಡಳಿತ ಮಂಡಳಿಯ ನಿರ್ದೇಶಕರಾದಂತಹ ಉದಯಶಂಕರ್ ಅವರು ಮತ್ತೆ ಕಾಂಟ್ರಾಕ್ಟರ್ ಆದ ಅಲ್ಫಿಡಿಸೋಸ್ ಅವರು ಇದ್ದಾರೆ. ಅವರನ್ನೆಲ್ಲ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸಿದ್ದೇನೆ. ಮತ್ತು ಎಲ್ಲಕ್ಕೂ ಮೀಲಾಗಿ ಈ ನಿವೇಶನಕ್ಕೆ ನಾನು ನಮ್ಮಕ್ಕೆ ಕಾರಣೀಭೂತರಾದವರು ನಮ್ಮ ಮಿತ್ರರಾದ ಕರುಣಾಕರ್ ಶೆಟ್ಟಿ ಮೋರ್ಲಾ. ಯಾಕೆಂದರೆ ನಾಮಕರಣಗೊಂಡು 3 ಗ್ರಾಮಗಳ ಕಾರ್ಯವ್ಯಾಪ್ತಿಯನ್ನು ಒಳಗೊಂಡು ಸದಸ್ಯರಿಗೆ ತನ್ನ ಸೇವೆಯನ್ನು ನೀಡುತ್ತಾ ಬಂದಿದೆ. ಸಂಘದ ಸ್ಥಾಪಕ ಅಧ್ಯಕ್ಷರಾಗಿ ಎಸ್ ಮಹಾಬಲೇಶ್ವರ ಭಟ್, ನಂತರದಲ್ಲಿ ಕ್ರಮವಾಗಿ ಎಂ ರಾಮ್ ಭಟ್ಟು, ಎಚ್ ವಿಶ್ವನಾಥ ಕೊಂಡೆ, ಎಂ ಗೋಪಾಲಕೃಷ್ಣ ಭಟ್ಟು, ಡಿ ಸಂಜೀವ ಗಟ್ಟಿ, ಡಿ ಶಂಕರ ಭಟ್ ಹಾಗೂ ಪ್ರಸ್ತುತ ಎಂ ಮಹೇಶ್ ಚೌಟ ಇವರು ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸಂಘದ ಕಾರ್ಯವ್ಯಾಪ್ತಿಯಲ್ಲಿ ಸುಮಾರು 40% ಕೃಷಿ ಭೂಮಿಯನ್ನು ಒಳಗೊಂಡಿದೆ. ಸಂಘವು ಹೂವಾಗಲ್ನಲ್ಲಿ ಪ್ರಧಾನ ಕಚೇರಿಯನ್ನು ಒಳಗೊಂಡಂತೆ ತನ್ನ ಕಾರ್ಯವ್ಯಾಪ್ತಿಯ ಕೈರಂಗಳ, ಬಾಳೆಪುಣಿ, ನರಿಂಗಾನ ಗ್ರಾಮದಲ್ಲಿಯೂ ಮಾರಾಟ ಶಾಖೆಗಳನ್ನು ಒಳಗೊಂಡಿದೆ. ಪ್ರಧಾನ ಕಚೇರಿ ಕಟ್ಟಡ ಹಾಗೂ ಸಂಘದ ಎಲ್ಲ ಶಾಖೆಗಳು ಮತ್ತು ಗೋದಾಮುಗಳು ಸಂಘದ ಸ್ವಂತ ನಿವೇಶನದಲ್ಲಿ ಇರುತ್ತದೆ. ಸದಸ್ಯರಿಗೆ ಬೆಳೆ ಸಾಲ, ಮಧ್ಯಮಾವಧಿ ಕೃಷಿ ಸಾಲ, ವಾಹನ ಖರೀದಿ ಸಾಲ, ಸ್ಥಿರಾಸ್ತಿ ಅಡವು ಸಾಲ, ಆಭರಣ ಈಡಿನ ಸಾಲ, ಮಧ್ಯಮಾವಧಿ ಇನ್ನಿತರ ಉದ್ದೇಶ ಸಾಲ ಮುಂತಾದ ಸಾಲ ವ್ಯವಹಾರಗಳನ್ನು ಸಂಘದ ಮುಖಾಂತರ ನಡೆಸುತ್ತಾ ಬಂದಿದ್ದೇವೆ. 3 ಮಾರಾಟ ವಿಭಾಗಗಳಲ್ಲಿ ರೈತರಿಗೆ ಬೇಕಾದ ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳು ಮತ್ತು ರೈತರಿಗೆ ಬೇಕಾದ ದಿನಬಳಕೆ ಸಾಮಗ್ರಿಗಳು, ಕೃಷಿ ಉಪಕರಣಗಳನ್ನು ಮಾರಾಟ ಮಾಡುತ್ತಿದ್ದು 2300 ಪಡಿತರ ಚೀಟಿದಾರರನ್ನು ಒಳಗೊಂಡಿದೆ. ಸಂಘದ ಮುಖಾಂತರ ಸಂಘದ ಸದಸ್ಯರಿಗೆ ಭತ್ತದ ಕೃಷಿ, ಅಡಿಕೆ ಕೃಷಿ ಹಾಗೂ ಕಾಳುಮೆಣಸು ಬೆಳೆಗಳ ಕುರಿತು ಮಾಹಿತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷ ಮಹಾಸಭೆಯಲ್ಲಿ ಸಂಘದ ಸದಸ್ಯರ ಕುಟುಂಬದ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ವಿತರಿಸಲಾಗುತ್ತದೆ. ಸಂಘದ ಸದಸ್ಯರ ಬೆಳೆಗಳಿಗೆ ನೀರಾವರಿ ಸೌಲಭ್ಯ ಒತ್ತು ನೀಡುವ ದೃಷ್ಟಿಯಿಂದ ನರಿಂಗಾನ ಗ್ರಾಮದ ಸರ್ಪುಡೇಲ್ ಎಂಬಲ್ಲಿ ಅಣೆಕಟ್ಟು ನಿರ್ಮಾಣಕ್ಕಾಗಿ ಸಂಘದ ವತಿಯಿಂದ ಧನಸಹಾಯ ಮಾಡಲಾಗಿದೆ. ಕೈರಂಗಳ ಗ್ರಾಮದ ಮೋಂಟುಗೋಳಿಯ ಅಂಗನವಾಡಿ ಕೇಂದ್ರಕ್ಕೆ ಸೋಲಾರ್ ಹೈಪ್ಯಾಡ್ ಸೌಲಭ್ಯವನ್ನು ಒದಗಿಸಲಾಗಿದೆ. ಬ್ಯಾಂಕಿಂಗ್ ವ್ಯವಹಾರ ಸಂಬಂಧಿಸಿದಂತೆ ಸಂಘದ ಪ್ರಥಮ ಶಾಖೆಯು ನರಿಂಗಾನ ಗ್ರಾಮದ ತೌಡುಗೋಳಿಯಲ್ಲಿ ಇದೀಗ ಆರಂಭವಾಗುತ್ತಿದೆ. ಈ ಮೊದಲು 1976ರಿಂದ 1989ರವರೆಗೆ ಸಂಘದ ಮಾರಾಟ ಶಾಖೆಯು ತೌಡುಗೋಳಿಯಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. ಆದರೆ ಅಂದಿನ ಪರಿಸ್ಥಿತಿಯಲ್ಲಿ ಸರಿಯಾದ ಕಟ್ಟಡ ಸೌಲಭ್ಯ ಇಲ್ಲದೇ ಇದ್ದುದರಿಂದ ಶಾಖೆಯನ್ನು ಮುಚ್ಚಲಾಯಿತು.
ತದನಂತರ ತೌಡುಗೋಳಿ ಪರಿಸರದಲ್ಲಿ ಸಂಘದ ಶಾಖೆಯೊಂದು ನಿರ್ಮಾಣವಾಗಬೇಕೆಂದು ಪರಿಸರದ ಜನರ ಹಲವು ವರ್ಷಗಳ ಬೇಡಿಕೆಯಾಗಿತ್ತು. ಅದರಂತೆ ಈಗಿನ ಆಡಳಿತ ಮಂಡಳಿಯು ನರಿಂಗಾನ ಗ್ರಾಮದ ಪರಿಸರದಲ್ಲಿ ಸಂಘಕ್ಕಾಗಿ ಸ್ವಂತ ನಿವೇಶನವನ್ನು ಖರೀದಿಸಿ ಕಟ್ಟಡ ನಿರ್ಮಾಣ ಮಾಡಿ ಸಂಘದ ಶಾಖೆ ತೆರೆಯಲು ನಿರ್ಧರಿಸಿತು. ಅದರಂತೆ ಪ್ರಸ್ತುತ ಶಾಖೆಯಲ್ಲಿ ಬ್ಯಾಂಕಿಂಗ್ ವ್ಯವಹಾರ, ರೈತ ಸದಸ್ಯರಿಗೆ ಬೇಕಾದ ರಸಗೊಬ್ಬರ, ಕೃಷಿ ಉಪಕರಣ, ದಿನಬಳಕೆ ಸಾಮಗ್ರಿಗಳು, ಪಡಿತರ ವಿತರಣಾ ವ್ಯವಸ್ಥೆ, ಕ್ಯಾಂಪ್ಕೋ ಅಡಿಕೆ ಖರೀದಿ ಕೇಂದ್ರ ಮುಂತಾದ ಎಲ್ಲ ಸೌಲಭ್ಯಗಳನ್ನು ಒಳಗೊಂಡ ಸಂಪೂರ್ಣ ಗಣಕೀಕೃತ ನುರಿತ ಸಿಬ್ಬಂದಿಯನ್ನು ಒಳಗೊಂಡಿರುತ್ತದೆ. ಸಂಘದ ಶಾಖೆಯ ಶುಭಾರಂಭದ ಪ್ರಯುಕ್ತ ಸಂಘದ ಸದಸ್ಯರಿಗೆ ಮಾರ್ಚ್ 31, 2022 ತನಕ ಠೇವಣಾತಿಗಳಿಗೆ -8.5% ಹಾಗೂ ಹಿರಿಯ ನಾಗರಿಕರಿಗೆ -9% ಹಾಗೂ ಆಭರಣ ಈಟಿನ ಸಾಲಕ್ಕೆ -10.80 10.80 ಬಡ್ಡಿ ದರ ನಿಗದಿಪಡಿಸಲಾಗಿದೆ. ಇದು ತೌಡುಗೋಳಿ ಶಾಖೆಗೆ ಮಾತ್ರ ಸೀಮಿತವಾಗಿದೆ. ಸಂಘದ ಸದಸ್ಯರ ಹಾಗೂ ಪರಿಸರದ ಎಲ್ಲ ಜನರ ಸಂಪೂರ್ಣ ಸಹಕಾರವನ್ನು ಬಯಸುತ್ತಾ ಕೈರಂಗಳ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಶಾಖೆಯ ಚಂದ್ರಗಿರಿ ಕಟ್ಟಡವನ್ನು ಇಂದು ಲೋಕಾರ್ಪಣೆಗೊಳಿಸುತ್ತಿದ್ದೇವೆ ಇಷ್ಟು ಹೇಳಿ ನಾನು ನಿರ್ಗಮಿಸ್ತೇನೆ. ಏಕೈಕ ಈ ಒಂದು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದರ ಜೊತೆಗೆ ಈಗಾಗಲೇ ಕಾರ್ಯಕ್ರಮ ಶಶಿಧರ್ ಶೆಟ್ಟಿ ಮಚಲು ಅದರ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನು ಕೂಡ ಸಂತೋಷವಾಗ್ತಿದೆ. ಕೈರಂಗಳ ವ್ಯವಸಾಯ ಸೇವಾ ಸಹಕಾರಿ ಸಂಘದ ತೌಡುಗೋಳಿ ಶಾಖೆ ಇವತ್ತು ಪ್ರಾರಂಭ ಆಗ್ತಾ ಇದೆ. ನನಗೆ ವಿಶ್ವಾಸ ಇದೆ, ಸಹಕಾರಿ ಕ್ಷೇತ್ರ ಒಂದು ಕಡೆಯಲ್ಲಿ ಅದರ ಶಾಖೆಯನ್ನು ಪ್ರಾರಂಭ ಮಾಡುವ ಮೂಲಕ ಮುಂದಿನ ದಿನಗಳಲ್ಲಿ ಅದು ಈ ಪ್ರದೇಶದ ಮತ್ತು ಸುತ್ತಮುತ್ತ ಪ್ರದೇಶದ ಜನಸಾಮಾನ್ಯರಿಗೆ, ಕೃಷಿಕರಿಗೆ, ಇನ್ನಿತ ವರ್ಗದ ಜನರಿಗೆ ಯಾವುದೆಲ್ಲ ಸವಲತ್ತುಗಳನ್ನು ಪಡುವಂಥ ಅವಕಾಶ ಆಗಬೇಕಾ, ಅದು ಇನ್ನೂ ಕೂಡ ಅವರಿಗೆ ಹತ್ತಿರ ಸಿಕ್ಕುವಂಥ ಅವಕಾಶ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಹಕಾರಿ ಕ್ಷೇತ್ರದ ಉದ್ದೇಶವೇ ಅದು ಸಹಕಾರ, ಕಾಪರೇಷನ್, ಒಬ್ಬರಿಗೊಬ್ಬರೇ ಸಹಕಾರ ಕೊಡುವಂಥದ್ದು. ಒಬ್ಬರೊಬ್ಬರ ವಿಶ್ವಾಸದ ಮೂಲಕ ಯಾವ ಒಂದು 10 ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವುದೇ ಕಾರ್ಯಕ್ರಮಗಳಿರಲಿ 10 ಬೆರಳುಗಳು ಮತ್ತು 2 ಕೈಗಳು ಜೊತೆಗೆ ಅಥವಾ 10 ಕೈಗಳು ಒಟ್ಟಿಗೆ ಸೇರಿದಾಗ ಅದಕ್ಕೆ ಯಾವಾಗಲೂ ಕೂಡ ಯಶಸ್ಸು ಇದ್ದೇ ಇದೆ. ಅದನ್ನು ಯಶಸ್ಸು ಅಂತ ಯಾರಿನಲ್ಲಿ ಕೂಡ ಸಾಧ್ಯ ಇಲ್ಲ. ಕೋಆಪರೇಟಿವ್ ಸೆಕ್ಟರ್ನ ಉದ್ದೇಶ ಕೂಡ ಅದೇ, ಒಂದು ವಿಶ್ವಾಸ, ಸೆಕೆಂಡ್ ಜೊತೆಗೂಡುವಿಕೆ. ಅದರ ಮುಖಾಂತರ ಜನರಿಗೆ ತಮ್ಮದಾದ ರೀತಿಯಲ್ಲಿ ಸೇವೆ ಮಾಡುವಂಥ ಉದ್ದೇಶವೇ ಅದು ಸಹಕಾರಿ ಸಂಘದ ಮುಖ್ಯ ಉದ್ದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಭಾರತ ದೇಶದಲ್ಲಿ ಈಗಲ್ಲ, 1885ರಿಂದಲೂ ಕೂಡ ಇದು ಸಹಕಾರಿ ಕ್ಷೇತ್ರ ಅವತ್ತಿನ ಕಾಲದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಬಹುಶಃ ಅವತ್ತಿನ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಇದರ ಬಗ್ಗೆ ಆಲೋಚನೆ ಮಾಡಿಕೊಂಡು ಈ ಸಂಘ ಸಂಸ್ಥೆಗೆ ಈ ಅವತ್ತಿನ ಈ ದೂರದರ್ಶಿತ ಯೋಜನೆಯನ್ನು ಹಮ್ಮಿಕೊಂಡಂಥ ಆ ಮಹಾನುಭಾವರನ್ನೆಲ್ಲರೂ ಕೂಡ ನಾವು ಇವತ್ತು ನಿರ್ಮಿಸಿಕೊಂಡಂಥ ಕಾಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ತದನಂತರ ಆ ಒಂದು ಹಂತ ಬಂದ ಸಂದರ್ಭದಲ್ಲಿ ಬಹುಶಃ ಇಲ್ಲಿಯೂ ಕೂಡ ಇದು ಈಗಾಗಲೇ ಹೇಳಿದಾಗೆ ಕೈರಂಗಲ, ಬಾಲೆಪುಣಿ ಮತ್ತು ಬಹುಶಃ ತೌಡುಗೋಳಿ ಈ 3 ಬೇರೆ ಬೇರೆ ಇದ್ದರೂ ಕೂಡ ಗೌರವ ಹಿರಿಯರಾದ ಮಹಾಬಲೇಶ್ವರ ಭಟ್ ಅವರು ನೇತೃತ್ವ ವಹಿಸಿಕೊಂಡು ಈ 3ಅನ್ನು ಕೂಡ ಒಂದು ಮಾಡಿ ಕೈರಂಗಲ ವ್ಯವಸಾಯ ಸೇವಾ ಮೂಲಕ ಇನ್ನಷ್ಟು ಈ ಒಂದು ಬಲಿಷ್ಠವಾಗಿ ಇದನ್ನು ಸಂಘಟನೆ ಮಾಡೋ ವಿಚಾರ ಕೂಡ ಆಗುವಂಥದ್ದು. ಸೊ ಈ ಊರಿನ 3 ಗ್ರಾಮದ ಹಿರಿಯರನ್ನು ಭಾಳಷ್ಟು ಹೆಸರುಗಳಿದೆ, ಅವತ್ತು ಹಿರಿಯರೆಲ್ಲ ಸೇರಿಕೊಂಡು ಸಿಕ್ಕಿದಂಥ ಅವಕಾಶ. ಈಗ ತೌಡುಗೋಳಿ ಇಂಪ್ರೂವ್ ಆಗಿರ್ಬೋದು, 50-60 ವರ್ಷ ಮುಂಚೆ ಏನಿತ್ತು, ಆದರೂ ಕೂಡ ಒಂದು ಸೊಸೈಟಿ ಇಲ್ಲಿ ಬೇಕು, ಜನರಿಗೆ ಅದರ ಪ್ರಯೋಜನ ಆಗಬೇಕಂತೇಳಿ ಆಲೋಚನೆ ಮಾಡಿಕೊಂಡು 3ಅನ್ನು ಕೂಡ ಒಂದು ಮಾಡಿ ಅದಕ್ಕೊಂದು ಸ್ಪಷ್ಟವಾದ ರೂಪುರೇಷೆ ಕೊಟ್ಟಂಥ ಮಹಾಬಲೇಶ್ವರ ಭಟ್ ಮತ್ತು ಅವರ ತಂಡದಲ್ಲಿ ಯಾರಲ್ಲಿ ಇದ್ದಾರಾ, ಯಾರು ಸಹಕರಿಸಿದಾರ, ಈ ಊರವರು ಯಾರು ಕೂಡ ಮರಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಮಹಾಬಲೇಶ್ವರ ಭಟ್ ಅವ್ರ ಬಗ್ಗೆ ನನಗೆ ಭಾಳ ಅಚ್ಚುಗ ಯಾಕೆ ಮತ್ತೆ ನನಗೆ ಗೌರವ ಯಾಕಂತ ಹೇಳಿದರೆ, ನಮ್ಮ ನರಿಂಗನ ಶಾಲೆಗೆ ಅವತ್ತಿನ ಕಾಲದಲ್ಲಿ ಶಾಲೆ ಕೊಟ್ಟು ಒಂದು ಹಂತ ಶಾಲೆ ಪ್ರಾರಂಭ ಮಾಡಿ ಬಹುಶಃ ಇವತ್ತು ಶೈಕ್ಷಣಿಕವಾಗಿ ಇಲ್ಲಿ ಅವತ್ತು 1000 ಮಕ್ಕಳು ಇಡೀ ಪ್ರೈಮರಿ ಶಾಲೆಯಿಂದ ಕಾಲೇಜಿನವರೆಗೆ 1000 ಮಕ್ಕಳು ಈ ಗ್ರಾಮ ಮತ್ತು ಸುತ್ತಮುತ್ತ ಗ್ರಾಮದವರು ಅಲ್ಲಿ ಇವತ್ತು ಶಿಕ್ಷಣ ಪಡೆಯುವಂಥ ದೊಡ್ಡ ಮಟ್ಟದ ವಿದ್ಯಾ ಕೇಂದ್ರ ಇವತ್ತು ಆಗಿದೆ ಅಂತ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಾನು ಫಸ್ಟ್ ಈ ಕ್ಷೇತ್ರಕ್ಕೆ ವಿಂಗಡಣೆ ಆದಾಗ ಕ್ಷೇತ್ರ ಶಾಸಕನಾಗಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಸರಸ್ವತಿ ಅಮ್ಮನವ್ರದ್ದು, ನಮ್ಮ ಸಂಜೀವ್ ಗಟ್ಟಿ ಅವ್ರದ್ದೆಲ್ಲ ಭಾಳಷ್ಟು ಬೇಡಿಕೆ ಇತ್ತು. ಏನಂತ ಹೇಳಿದ್ರೆ ಅವರ ಒಂದು ಪುತ್ತಳಿ ಮೂರ್ತಿಯನ್ನು ಇಡಬೇಕು. ಭಾಳಷ್ಟು ವರ್ಷ ಸಮಯ ಇತ್ತು, ಚರ್ಚೆ ಆಗ್ತಾ ಹೊರತು ಹಿಂದೆ 5-10 ವರ್ಷಗಳಿಂದ ಬಹುಶಃ ಮೂರ್ತಿ ಇಡುವುದ ಬೇಡವ, ಎಲ್ಲಿ ಇಡುವುದು ಅಂತ ಚರ್ಚೆ ಆಗುವಂಥ ಅವಕಾಶ ಇತ್ತು. ನಾನೇನು ನಾನೇನಿಲ್ಲ ಹೇಳಿದೆ, 1 ತಿಂಗಳೊಳಗಡೆ ನಮಗೆ ಅವರ ಪುತ್ತಳಿ ರೆಡಿಯಾಗಬೇಕು, ಬಹುಶಃ ಅದನ್ನು ಅನಾವರಣಗೊಳಿಸಬೇಕಂತ ಹೇಳಿ ಇವತ್ತು ಕೂಡ ನರಿಂಗಾನ ಶಾಲೆಯಲ್ಲಿ ಮಹಾಬಲೇಶ್ವರ ಅವರ ಸ್ಟ್ಯಾಚ್ಯೂವನ್ನು ನಾವು ಸ್ಥಾಪನೆ ಮಾಡಿ ಎಲ್ಲ ಮಕ್ಕಳಿಗೆ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಲಿಕ್ಕೆ ಕೊಟ್ಟವರು ಅಂತೇಳಿ ಇತಿಹಾಸ ಕಲಿಸುವಂಥ ವ್ಯವಸ್ಥೆ ಆಗಿದೆ.
ದಯಾನಂದ ಪೈ ಅವರು ಬಂದು ಕೂಡ ಅದನ್ನು ಇವತ್ತು ಉದ್ಘಾಟನೆ ಇವತ್ತು ಮಾಡ್ತಾ ಇದ್ದಾರೆ. ಸೊ ಕೆಲವೊಂದು ಜನರ ಅವತ್ತಿನ ಜನರ ಆ ದೂರದೃಷ್ಟಿ ಯೋಜನೆ ಇವತ್ತು ನಮಗೆ ಅದರ ಪ್ರಯೋಜನ ಬರುವಂಥ ಒಂದು ಕಾಲಘಟ್ಟ. ಅದರ ಪ್ರಯೋಜನ ಪಾಪ ಅವರಿಗೆ ಸಿಕ್ಕಿರಲಿಕ್ಕಿಲ್ಲ. ಅದರ ಪ್ರಯೋಜನ ಇವತ್ತಿನ ಜನಾಂಗ ಮತ್ತು ನಮ್ಮ ಯಂಗ್ ಜನ್ರೇಷನ್ ಪಡೆಯುವಂಥದ್ದು. ಅದಕ್ಕಾಗಿ ಹೇಳೋದು, ನಾವು ನಮಗಾಗಿ ಬದುಕುವುದಲ್ಲ, ನಾವು ಯಾರಿಗಾಗಿ ನಮ್ಮ ಕೆಲಸ ಮತ್ತು ಕಾರ್ಯಗಳನ್ನು ಮಾಡ್ತೇವೆ ಅಂತ ಹೇಳಿದರೆ ಈಗಿರುವಂಥ ಸಣ್ಣ ಸಣ್ಣ ಮಕ್ಕಳಿಗೆ ಮತ್ತು ಇನ್ನು ಹುಟ್ಟಿ ಬರುವಂಥ ಮಕ್ಕಳಿದ್ದಾರಲ್ಲ ಅವ್ರಿಗೆ ಬೇಕಾಗಿ ಉತ್ತಮವಾದ ಸಮಾಜ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ನಮ್ಮೆಲ್ಲರ ಇವತ್ತು ಜವಾಬ್ದಾರಿ. ಅದಕ್ಕಾಗಿ ನಾವು ಬಹುಶಃ ಆಲೋಚನೆ ಮಾಡಬೇಕಾಗ್ತದೆ. ನಾವು ಬಹುಶಃ ಮುಂದಿನ ಪೀಳಿಗೆ ಬರುವಂಥ ಸಂದರ್ಭದಲ್ಲಿ ಇನ್ನು ಹುಟ್ಟಿ ಬರುವಂಥ ಮಕ್ಕಳಿಗೆ, ಜನಸಾಮಾನ್ಯರಿಗೆ ಯಾವ ರೀತಿಯ ಸಮಾಜ ಇವತ್ತು ನಿರ್ಮಾಣ ಮಾಡಿಕೊಡ್ಬೇಕು. ನಮಗೆ ನಮ್ಮೆಲ್ಲ ಹಿರಿಯರು ಎಲ್ಲರೂ ಕೋಆಪರೇಟಿವ್ ಯಾವುದೇ ಒಂದು ವಿಚಾರ ಇರಲಿ, ಒಂದು ಉತ್ತಮವಾದ ಸಮಾಜ ಇವತ್ತು ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ನಾವು ಕೂಡ ಅದಕ್ಕಿಂತ ಉತ್ತಮವಾದ ಸಮಾಜ ನಿರ್ಮಾಣ ಮಾಡಿಕೊಡೋ ಜವಾಬ್ದಾರಿ ಅದು ನಿಮ್ಮೆಲ್ಲರೂ ಇವತ್ತು ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸಹಕಾರ, ಪ್ರೀತಿ, ವಿಶ್ವಾಸ ಮೂಲಕ ಇನ್ನಷ್ಟು ಮುಂದೆ ಹೋಗುವಂಥ ಅವಕಾಶ ಆಗಲಿ. ಬಹುಶಃ ಈ ಒಂದು ಪ್ರದೇಶದಲ್ಲಿ ಕೂಡ ಬಹುಶಃ ನಾನು ಈಗಾಗಲೇ ತಿಳ್ಕೊಂಡು ಕೇಳಿದಾಗೆ ಬಹುಶಃ ಸೊಸೈಟಿಯ ಬ್ರಾಂಚ್ ಬಹುಶಃ ಈಗಾಗಲೇ ಆ ಒಂದು ಬ್ರಾಂಚಿಂದ ಬೇರೆ ಬೇರೆ ರೀತಿಯಲ್ಲಿ ಪ್ರಾರಂಭ ಮಾಡ್ತಿದ್ರು. ಬಹುಶಃ ಎಲ್ಲ ನಮ್ಮ ಗೌರವಾಂತ ಶ್ರೀನಿವಾಸ ಚೌಟರ್ ಅವರು ಬಹುಶಃ ಪ್ರಾರಂಭವಾಗಿ ಬಂದಂಥದ್ದು. ಅದ ನಂತರ ನಮ್ಮ ಗೋವಿಂದ ಬೆಳ್ಚಾಡ್ರವರು, ಅದೇ ರೀತಿ ನಂದ ಬಂದಂಥ ಬಾವುಚ ನಿರ್ಮಣ್ ಅವರು ಬಹುಶಃ ಇದೆಲ್ಲ ಹಂತ ಹಂತವಾಗಿ ಬಂದು ಉಗ್ಗಪ್ಪ ಮಾಣಿಯರು ಕೂಡ ನಡೆಸಿಕೊಂಡಂಥದ್ದು. ಅದರ ನಂತರ ತಿಮ್ಮಪ್ಪ ಸಫಾಲಿಯರು ಕೂಡ ಆ ಒಂದು ಇದಕ್ಕೆ ಚಾಲನೆ ಕೊಟ್ಟು ಸ್ಥಾಪನೆ ಮಾಡಿಕೊಂಡು ಬಂದಿದ್ದಾರೆ. ಇವರನ್ನೆಲ್ಲರೂ ಕೂಡ ಮತ್ತು ಅವರ ಕುಟುಂಬಸ್ಥರನ್ನು ಕೂಡ ಮತ್ತು ಅದಕ್ಕೆ ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬರು ಕೂಡ ನಾವು ಇವತ್ತು ನೆನಪಿಸಲಿಕ್ಕೆ ನಾನೊಬ್ಬ ಪ್ರತಿನಿಧಿಯಾಗಿ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಆದ ಕಾರಣ ಬಹುಶಃ ಇಲ್ಲಿ ಪ್ರಾರಂಭ ಆದ ನಂತರ ಬೇರೆ ಬೇರೆ ಹಮ್ಮಿಕೊಳ್ಳುವಂಥ ಅವಕಾಶ ಇವತ್ತು ಆಗಲಿ. ಸರ್ಕಾರವು ಕೂಡ ಇವತ್ತು ಕೇಂದ್ರ ಇರಲಿ, ರಾಜ್ಯ ಇರಲಿ, ಸಹಕಾರಿ ಕ್ಷೇತ್ರದ ಮುಖಾಂತರ ಇವತ್ತು ಹಲವಾರು ಸವಲತ್ತುಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ವ್ಯವಸ್ಥೆ ಇವತ್ತು ಆಗ್ತದೆ. ಯಾಕಂತ ಹೇಳಿದರೆ ಅದು ಸಮರ್ಪಕವಾಗಿ ಜನರಿಂದಲೇ ಆಯ್ಕೆಯಾದಂಥ ಸೊಸೈಟಿ ಮುಖಾಂತರ ನಾವು ಏನಾದರೂ ಯೋಜನೆ ಕೊಟ್ಟರೆ ಅದು ಅಧಿಕಾರಿಗಳಿಗಿಂತಲೂ ಪ್ರಾಮಾಣಿಕತೆಯಿಂದ ಅತ್ಯುತ್ತಮವಾಗಿ ಜನರಿಗೆ ಮುಟ್ಟುವಂಥ ವ್ಯವಸ್ಥೆ ಆಗ್ತಂತ ಹೇಳಿಕೊಂಡು ಇವತ್ತು ಡಿಪಾರ್ಟ್ಮೆಂಟ್ ಬಿಟ್ಟು ಸೊಸೈಟಿ ಮುಖಾಂತರ ಕೊಡುವಂಥ ವ್ಯವಸ್ಥೆ ಇವತ್ತು ಆಗಿದೆ. ಉದ್ದೇಶ ಏನಂತ ಹೇಳಿದರೆ ಸಮರ್ಪಕವಾಗಿ ಸರ್ಕಾರದ ಸವಲತ್ತುಗಳು ಜನಸಾಮಾನ್ಯ ಕಾಲುಬುಡಕ್ಕೆ ಮುಟ್ಟುವಂಥ ವ್ಯವಸ್ಥೆ ಆಗಬೇಕು. ಅಧಿಕಾರಿಗಳ ಕೈಯಲ್ಲಿ ಕೊಟ್ಟರೆ ಅದು ಇಂಪ್ಲುಯೆನ್ಸ್ ಬರ್ತದೆ, ಅದು ಇನ್ನೊಂದು ಬರ್ತದೆ, ಅದು ಬರ್ತದೆ ಅಂಥೇಳಿ ಇಡೀ ದೇಶ ಮತ್ತು ರಾಜ್ಯದ ಉದ್ದಾಗ ನಮಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸೊಸೈಟಿ ಕೊಟ್ಟು ಬಿಟ್ಟರೆ ಅದೊಂದು ವಿಶ್ವಾಸ. ಆ ಸೊಸೈಟಿ ಕೊಟ್ಟಿದ್ದೇವೆ ಅದನ್ನು ನಾವು ಕರೆಕ್ಟಾಗಿ ಇವತ್ತು ಮುಟ್ಟುವಂಥ ವಿಚಾರ ಇವತ್ತು ಮಾಡ್ತಾನಂತೇಳಿ ಆ ರೀತಿಯ ಕೆಲಸ ಕಾರ್ಯಗಳು ಬಹುಶಃ ಇವತ್ತು ಸೊಸೈಟಿ ಮುಖಾಂತರ ಬರುವಂಥ ವಿಚಾರ ಇವತ್ತು ಆಗಲಿ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ನಿಮಗೆಲ್ಲ ಅಭಿನಂದನೆ ಸಲ್ಲಿಸಿಕೊಂಡು ನಮ್ಮ ಫುಡ್ ಡಿಪಾರ್ಟ್ಮೆಂಟಿಂದಲೂ ಕೂಡ ಬಹುಶಃ ನಮ್ಮ ಇಂತೆಯೇ ಕೂಡ ಪ್ಯಾಕ್ ಸೊಸೈಟಿಗೆ ಮತ್ತು ಇಂಥ VSS ಸೊಸೈಟಿ ಕೂಡ ಇವತ್ತು ತಮ್ಮ ಆಹಾರ ಡಿಸ್ಟ್ರಿಬ್ಯೂಷನ್ ವಿಚಾರ ಇತ್ತು. ನಾನು ಮಂತ್ರಿ ಬಂದಾಗ ನಾನೆಲ್ಲ ಬಯೋಮೆಟ್ರಿಕ್ ಮಾಡಿದ್ದೆ. ಆಗ ಕೆಲವು ಸೊಸೈಟಿಯಲ್ಲಿ ಬರೆದು ಕೊಟ್ಟರು, ನನಗೆ ರೇಷನ್ ಬೇಡ, ಶಾಪ್ ಬೇಡ, ನಾವು ಬಂದು ಮಾಡ್ತೇವೆ, ನಾನು ಕ್ಯಾನ್ಸಲ್ ಮಾಡ್ತೇವೆ ಅಂತೇಳಿ. ನಮ್ಮ ಪರಂಗಿ ಬೇಡ ಸೊಸೈಟಿಯವರೆಲ್ಲ. ನಾನು ಮಂತ್ರಿ ಹೋದ ತಕ್ಷಣ ಮತ್ತೆ ಬರೆದು ಕೊಡ್ತಾರೆ, ಇಲ್ಲ ನಮಗೆ ಬೇಕು, ನಾವು ಮತ್ತೆ ಅದನ್ನು ನಾವು ಮುಂದುವರಿಸ್ತೇವೆ ಅಂತೇಳಿ. ಮತ್ತು ಇಲ್ಲಿ ಅಂತ ಯಾವುದೇ ಸಮಸ್ಯೆ ಕೂಡ ಇಲ್ಲ. ಅತ್ಯಂತ ಪ್ರಾಮಾಣಿಕತೆಯಿಂದ ಎಲ್ಲ ವಿಚಾರದಲ್ಲಿ ಯಾವುದೇ ಜನಸಾಮಾನ್ಯರ ಯಾವುದೇ ಒಂದು ಕೂಡ ಕಂಪ್ಲೇಂಟ್ ಇಲ್ಲದ ರೀತಿಯಲ್ಲಿ ತಾವು ಕೆಲಸ ನಿರ್ವಹಿಸ್ಕೊಂಡು ಬಂದಿದ್ದೀರಿ. ಇಲ್ಲಿ ನಿಮ್ಮ ನೂತನ ಶಾಖೆ ಕೂಡ ಇನ್ನಷ್ಟು ಅತ್ಯುತ್ತಮವಾಗಿ ಮುಂದೆ ಹೋಗುವಂಥ ವಿಚಾರ ಇವತ್ತು ಆಗುವಂಥ ಅವಕಾಶ ಆಗಲಿ. ಕೇರಳದ ಗಡಿಭಾಗದ ಒಂದು ಪ್ರದೇಶ ಇವತ್ತು ಆಗಿದೆ. ಆದ ಕಾರಣ ಈ ಪ್ರದೇಶ ಜನರು ಕೂಡ ಭಾಗಿವಂತರು. ಎಲ್ಲ ರೀತಿಯ ಪರಂಪರೆ, ಸಂಸ್ಕೃತಿ, ಆಚಾರ ವಿಚಾರಗಳು ಕೂಡ ನಾವೆಲ್ಲ ಎರಡೂ ಕೂಡ ಬೈಗೂಡಿಸಿಕೊಳ್ಳುವಂಥ ಅವಕಾಶ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಸಿಕ್ಕಿದಂಥ ದೊಡ್ಡ ಮಟ್ಟದ ಸೌಭಾಗ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇವತ್ತು ನಮ್ಮ ಹಲವಾರು ಭಾಗ ಇವತ್ತು ನಮ್ಮ ಕರ್ನಾಟಕದ ಕೇರಳದ ಗಡುವಲ್ಲಿ ಇರ್ಬೋದು, ಅದು ಬೇರೆ ಬೇರೆ ಮಿಕ್ಸ್ ಆಗಿದೆ. ಯಾಕೆ ಮಾಡಿದ್ದಾರೆ ಅಂತ ಹೇಳಿದರೆ ಪರಸ್ಪರ ಒಂದೊಂದು ರಾಜ್ಯಕ್ಕೆ ಒಂದೊಂದು ಕೊಂಡಿರಬೇಕು. ಭಾರತ ದೇಶ ಒಂದು ಕೊಂಡಿಯಾಗಿ ಇವತ್ತು ಗಡುವನ್ನು ಮಿಕ್ಸ್ ಮಾಡೋದು ಪ್ರಯತ್ನ ಪಟ್ಟಿದೆ. ಯಾಕೆ ಆ ಕಡೆಯ ಕಲ್ಚರ್ ಮತ್ತು ಪರಂಪರೆ ನಾವೆಲ್ಲರೂ ಕೂಡ ನಮ್ಮ ಮುಖಾಂತರ ಇದು ರಾಜ್ಯ ಉದ್ದಗಲಿಕ್ಕೆ ಹೋಗಬೇಕು. ನಮ್ಮ ಪರಂಪರೆ ಏನಿದೆ ಬಹುಶಃ ಅದು ಅವರಿಗೆ ಅರ್ಥ ಆಗಬೇಕು. ಅದರ ಮುಖಾಂತರ ಒಂದು ಕೊಂಡಿಯಾಗಿ ಪರಸ್ಪರ ಮಿಕ್ಸ್ ಮಾಡಿದ್ದಾರೆ. ಅದಕ್ಕೆ ಯಾವ ಕೂಡ ಸಮಸ್ಯೆ. ನಾವು ಹೇಳ್ತೇವೆ ಕನ್ನಡಿಗರು ಅಲ್ಲಿದ್ದಾರೆ ಅಂತೇಳಿ, ಮಹಾರಾಷ್ಟ್ರದಲ್ಲಿ ಮರಾಠಿಗರು ಇಲ್ಲಿದ್ದಾರೆ ಅಂತೇಳಿ, ಗೋವಾಕ್ಕೆ ಹೋದರೆ ಹೇಳ್ತಾರೆ ಬಹುಶಃ. ಯಾಕೆಂತ ಹೇಳಿದರೆ ಇದನ್ನು ಒಂದೊಬ್ಬರಿಗೊಬ್ಬರಿಗೆ ಒಂದು ಕೊಂಡಿಯಾಗಿದ್ದುಕೊಂಡು ಭಾರತ ದೇಶ ಒಂದು ಕೊಂಡಿ ಮುಖಾಂತರ, ಒಗ್ಗಟ್ಟಿನ ಮುಖಾಂತರ, ಏಕತೆ ಮುಖಾಂತರ ಹೋಗುವಂಥ ವಿಚಾರ ಆಗಬೇಕು ಉದ್ದೇಶದಲ್ಲೇ ಇದೆಲ್ಲ ಕೂಡ ಅವತ್ತೇ ಹಿರಿಯರು ಆಲೋಚನೆ ಮಾಡಿ ಕೊಟ್ಟಂಥ ಒಂದು ವಿಚಾರಗಳು. ನಾವು ಸಪ್ರೇಟಾಗಿ ಬಿಟ್ಟಿದ್ರೆ ನಮಗೆ ಅಲ್ಲಿಯ ಕಲ್ಚರ್ಗೆ ಅರ್ಥ ಆಗೋದಿಲ್ಲ, ಅಲ್ಲಿ ಆ ಸಂಸ್ಕಾರ ಹೆಂಗೆ ಅರ್ಥ ಆಗೋದಿಲ್ಲ, ವಿಚಾರನ ಅರ್ಥ ಆಗೋದಿಲ್ಲ. ಈ ಕಡೆ ಕೂಡ ಮರಾಠಿಗರಿಗೆ ನಮ್ಮ ಕನ್ನಡಿಗರ ವಿಚಾರ ಕೂಡ ಇವತ್ತು ಗೊತ್ತಾಗೋದಿಲ್ಲ. ಅದಕ್ಕಾಗಿ ಇದನ್ನು ನಾವು ಸಕಾರಾತ್ಮಕವಾಗಿ ಸ್ವೀಕರಿಸಿಕೊಂಡು ನಾವೆಲ್ಲರೂ ಕೂಡ ಅತ್ಯುತ್ತಮವಾದ ಆ ಒಂದು ಕೆಲಸ ಕಾರ್ಯಗಳ ಮುಖಾಂತರ ಮುಂದೆ ಅತ್ಯುತ್ತಮ ಹೋಗುವಂಥ ಅವಕಾಶ ಇವತ್ತು ಆಗಲಿ ಅಂತ ನಾನು ಇವತ್ತು ಕೇಳಿಕೊಳ್ತಾ
ನಿಮ್ಮ ಸೊಸೈಟಿ ಭವಿಷ್ಯ ದಿನಗಳಲ್ಲಿ ನಮ್ಮ ರೀತಿಯಿಂದ ಯಾವುದೇ ಸಹಕಾರ ಬೇಕಿದ್ದರೂ ಕೂಡ ಬಹುಶಃ ಹಂತ ಹಂತವಾಗಿ ನಾವು ಮುಂದೆ ತಗೊಂಡು ಹೋಗೋ ಅವಕಾಶ ಮಾಡ್ತೇವೆ. ರಾಜ್ಯಕ್ಕೆ ರಹಿತವಾಗಿ, ಧರ್ಮಾಧಾರಿತವಾಗಿ, ಇನ್ನಿತರ ಶ್ರೀಮಂತರ ಬಡವರು ಬೇಡದವಿಲ್ಲದೆ ಎಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಬಹುಶಃ ಯಾವ ರೀತಿಯ ಸೊಸೈಟಿಯನ್ನು ನೋಡಿಕೊಂಡು ಬಂದಿದ್ದೀರಾ, ಮುಂದಿನ ದಿನಲ್ಲೂ ಕೂಡ ಅದೇ ರೀತಿಯ ಒಂದು ಮಾದರಿಯ ಒಂದು ಸೇವೆಗಳು ಕೂಡ ಇವತ್ತು ಈ ಪ್ರದೇಶದಿಂದ ಬರಲಿ ಅಂತ ಹೇಳಿಕೊಳ್ತಾ, ಬಹುಶಃ ದೌಡುಗೋಲಿ ಮತ್ತು ಇನ್ನಿತರ ಪ್ರದೇಶದ ಸರ್ವ ಜನರಿಗೂ ಕೂಡ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು, ಬಾಳೆಪುಣಿ, ಕೈರಂಗಳ, ತೌಡುಗೋಲಿ ಎಲ್ಲ ಹಿರಿಯ ಕಿರಿಯರಿಗೆ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ನಾವು ಇವತ್ತು ಬೇಡಿಕೊಂಡು ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಚಂದ್ರಗಿರಿ ಕಟ್ಟಡದ ಉದ್ಘಾಟನೆ ಮತ್ತು ಲೋಕಾರ್ಪಣಾ ಕಾರ್ಯಕ್ರಮ ಬಹಳ ಒಂದು ಶುಭ ಮುಹೂರ್ತದಲ್ಲಿ ಈಗಾಗಲೇ ನಡೆದಿದೆ. ಈ ಒಂದು ಸಂದರ್ಭದಲ್ಲಿ ಈ ಸಭಾ ಕಾರ್ಯಕ್ರಮದಲ್ಲಿ ದೀಪವನ್ನು ಬೆಳಗಿಸಿ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಶ್ರೀ ಕ್ಷೇತ್ರ ಕಣಂತೂರು ಇದರ ಆಡಳಿತ ಮುಕ್ತೇಶ್ವರರು, ಗೌರವಾನ್ವಿತರಾದಂಥ ಎನ್ ತಿಮ್ಮಪ್ಪ ಕೊಂಡೆಯಾನೆ ಮಂಜು ಭಂಡಾರಿಯವರು ನಮ್ಮ ಜೊತೆ ಇದ್ದಾರೆ. ನನ್ನ ಮಾರ್ಗದರ್ಶಕರು, ಸಹಕಾರಿ ಸಂಘದ ಈ ಭಾಗದ ದಿಗ್ಗಜರಾಗಂಥ ಗೌರವಾನ್ವಿತ ಟಿ ರಾಜಾರಾಮ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಈಗಾಗಲೇ ನಮ್ಮ ಶಾಸಕರು ಶುಭಾಶಯಗಳನ್ನು ನೀಡಿ ನಿರ್ಗಮಿಸಿದ್ದಾರೆ. ನಮ್ಮ ನಾಯಕರು, ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರು, ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರಾಗಿರ್ತಕ್ಕಂಥ ಗೌರವಾನ್ವಿತ ಸಂತೋಷ್ ಕುಮಾರ್ ರೈ ಬೋಲಿಯರ್ರವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಈ ಭಾಗದ ಜಿಲ್ಲಾ ಪಂಚಾಯತಿನ ಸದಸ್ಯೆಯಾಗಿ, ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷೆಯಾಗಿದ್ದಂಥ ಗೌರವಾನ್ವಿತ ಮಮತಾ DS ಗಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಈ ಒಂದು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಈಗಿನ ಅಧ್ಯಕ್ಷರು, ಬಹಳ ಕ್ರಿಯಾಶೀಲ ಅಧ್ಯಕ್ಷರು, ಬಹಳಷ್ಟು ಎಲ್ಲ ನಿರ್ದೇಶಕರನ್ನು, ಈ ಊರಿನ ಜನರನ್ನು ವಿಶ್ವಾಸಕ್ಕೆ ತಗೊಂಡು ಬಹಳ ಒಂದು ಸಹಕಾರ ಮನೋಭಾವನೆಯಿಂದ ಈ ಒಂದು ಸುಂದರವಾದ ಕಟ್ಟಡ ಎದ್ದು ನಿಲ್ಲಲು ಕಾರಣಕರ್ತರು ನನ್ನ ಮಾರ್ಗದರ್ಶಕರಾಗಿದ್ದ ಗೌರವಾನ್ವಿತ ಮಹೇಶ್ ಚೌಟ್ರವರು ಕೂಡ ನಮ್ಮ ಜೊತೆ ಇದ್ದಾರೆ. ಈ ಒಂದು ಪಂಚಾಯತಿನ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ವೇದಿಕೆಯಲ್ಲಿ ಬಹಳಷ್ಟು ಜನ ಗಣ್ಯ ಮಹನೀಯರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ವೇದಿಕೆ ಮುಂಭಾಗದಲ್ಲೂ ಕೂಡ ಈ ಭಾಗದ ಬಹಳಷ್ಟು ಜನ ಸಹಕಾರಿ ಧುರೀಣರು, ಗ್ರಾಮಸ್ಥರು, ಗಣ್ಯರು ಮತ್ತು ನನ್ನ ಮಾಧ್ಯಮದ ಮಿತ್ರರು ಎಲ್ಲರಿಗೂ ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ, ಬಹಳ ಸುಂದರವಾದ ಕಟ್ಟಡ. ನಾವು ಆವಾಗ ಶಿಲಾನ್ಯಾಸವನ್ನು ಮಾಡಿದಾಗ ಹೇಳಿದ್ವಿ ಎಲ್ಲರೂ ಸೇರಿ, ಆದಷ್ಟು ಬೇಗ ಈ ಒಂದು ಕಟ್ಟಡ ಲೋಕಾರ್ಪಣೆಯಾಗಿ ಈ ಭಾಗದ ಜನರಿಗೆ ಒಂದು ರೀತಿಯ ಆರ್ಥಿಕ ಸದೃಢತೆಯನ್ನು ಕೊಡುವಂಥ ಅಥವಾ ಇನ್ನಿತರ ಎಲ್ಲ ಸೌಕರ್ಯಗಳನ್ನು ಕೊಡತಕ್ಕಂಥ ಒಂದು ಒಳ್ಳೆಯ ಒಂದು ಶಾಖೆಯಾಗಿ ಈ ಒಂದು ತೌಡುಗೋಳಿಯ ಚಂದ್ರಗಿರಿ, ಬಹಳ ಸುಂದರವಾದ ಹೆಸರು ಚಂದ್ರಗಿರಿ, ಈ ಒಂದು ಕಟ್ಟಡದ ಶುಭಾರಂಭ ಆಗಿದೆ. ಇದರಿಂದ ಈ ಊರಿನ ಎಲ್ಲರ ಜನರು ಕೂಡ ಆರ್ಥಿಕವಾಗಿ ಒಂದು ರೀತಿಯ ಭದ್ರತೆಯನ್ನು ಕೊಡತಕ್ಕಂಥ ಕೆಲಸವು ಈ ಸಹಕಾರಿ ಈ ಒಂದು ಸೊಸೈಟಿನಿಂದ ಆಗಲಿ ಅಂತ ಹೇಳುತ್ತಾ, ಈಗಾಗಲೇ ಎಚ್ಕಲಲ್ಲಿ ಬಹಳ ಒಂದು ಉತ್ತಮ ರೀತಿಯಲ್ಲಿ ಈ ಒಂದು ಸೊಸೈಟಿ ಕೆಲಸವನ್ನು ನಿರ್ವಹಣೆ ಮಾಡುವಂಥದ್ದನ್ನು ನಾವು ಕಾಣ್ತೀವಿ. ಬಹಳಷ್ಟು ನಮ್ಮ ಈ ಒಂದು ಸೊಸೈಟಿಯ ಸ್ಥಾಪಕ ಅಧ್ಯಕ್ಷರಾಗಿ ಗೌರವಾನ್ವಿತ ಎಸ್ ಮಹಾಬಲೇಶ್ವರ ಭಟ್ರವರ ಆದಿಯಾಗಿ ಈಗಿನ ಪ್ರಸ್ತುತ ಅಧ್ಯಕ್ಷರು, ನಾನು ಆಗಲೇ ಹೇಳಿದ್ದೇನೆ, ಮಹೇಶ್ ಚೌಟ್ರವರು, ನಾವು ಯಾವತ್ತೂ ಕೂಡ ಫೋನ್ ಮಾಡಿ ಮಾತನಾಡೋದಿದೆ. ಆ ಕಟ್ಟಡವನ್ನು ಕಟ್ಟುವಂಥ ಆ ಅಭಿವೃದ್ಧಿ ಚಿಂತನೆಯ ಮೂಲಕ ಆ ಕೆಲಸವನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ನಮ್ಮೆಲ್ಲ ಈ ಒಂದು ಸೊಸೈಟಿಯ ನಿರ್ದೇಶಕರು ಸೇರಿ ಆ ಒಂದು ಅತಿ ಉತ್ಸಾಹದಿಂದ ಆ ಕೆಲಸವನ್ನು ಮಾಡಿರೋದ್ರಿಂದ ಒಂದು ಸುಂದರವಾದ ಈ ಒಂದು ಗ್ರಾಮೀಣ
ಪ್ರದೇಶದಲ್ಲಿ ಒಂದು ಎತ್ತರವಾದ ಭಾಗದಲ್ಲಿ ಈ ಒಂದು ಕಟ್ಟಡ ಎದ್ದು ನಿಲ್ಲಬೇಕು ಅಂತಾದರೆ ಅದರ ಹಿಂದ್ಗಡೆ ಅವರ ಶ್ರಮ ಎಷ್ಟಿರಬೇಕು ಅಂತ ಎಷ್ಟು ಇದೆ ಎಂಬುವಂಥದ್ದನ್ನು ನಾವು ನಿಜವಾಗಿ ಕೂಡ ಅವರೆಲ್ಲರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುವಂತಹದ್ದು ನಮ್ಮ ಜವಾಬ್ದಾರಿ ಇದೆ. ಬರತಕ್ಕಂಥ ದಿನಗಳಲ್ಲಿ ಈ ಒಂದು ಸೊಸೈಟಿ ಇನ್ನಷ್ಟು ಶಾಖೆಗಳನ್ನು ತೆರೆಯುವಂತೆ ಶ್ರೀ ದೇವರು ಅವರಿಗೆ ಕರುಣಿಸಲಿ. ಇವತ್ತು ಸಹಕಾರಿಗಳು ಅಂತ ಹೇಳಿದ್ರೆ ಪರಸ್ಪರ ಒಬ್ಬರಿಗೊಬ್ಬರು ಸಹಕಾರವನ್ನು ಮಾಡುತ್ತಾ ಈ ಒಂದು ಸೇವಾ ಒಂದು ಸಹಕಾರ ಸಂಘವನ್ನು ಯಾವ ರೀತಿ ನಾವು ಇನ್ನೂ ಅಭಿವೃದ್ಧಿ ಪಥದಡೆ ಕೊಂಡೋಗ್ಬೋದು ಆ ಚಿಂತನೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡಿದಾಗ ಬರತಕ್ಕಂಥ ಗ್ರಾಹಕರಿಗೆ ಒಂದು ನಗುಮೊಗದ ಸೇವೆಯನ್ನು ಕೊಡತಕ್ಕಂಥ ಕೆಲಸವನ್ನು ಅಲ್ಲಿರತಕ್ಕಂಥ ಒಂದು ಒಳ್ಳೆಯ ಅರ್ಹತೆ ಇರತಕ್ಕಂಥ ಸಿಬ್ಬಂದಿಗಳಿದ್ದಾರೆ ಅಂತೇಳಿ ಈಗಾಗಲೇ ನಾನು ತಿಳಿದಿದ್ದೇನೆ. ಆ ಎಲ್ಲ ಬಹಳ ಒಂದು ಗಣಕೀಕೃತ ಸುಸಜ್ಜಿತವಾದಂಥ ಎಲ್ಲ ವ್ಯವಸ್ಥೆಗಳು ಇರತಕ್ಕಂಥ ಒಂದು ಕಟ್ಟಡ, ಬಹಳ ಚಿಕ್ಕದಾಗಿ ಚೊಕ್ಕದಾಗಿ ಬಹಳ ವ್ಯವಸ್ಥಿತನಾಗಿ ಈ ಒಂದು ಕಟ್ಟಡವನ್ನು ಕಟ್ಟಲಾಗಿದೆ. ನಾವೆಲ್ಲ ಬೇರೆ ಬೇರೆ ಆ ಕೇಂದ್ರಗಳನ್ನು ಉದ್ಘಾಟನೆ ಮಾಡೋದ ಸಂದರ್ಭದಲ್ಲಿ ನಾವು ನೋಡಿದ್ವಿ, ಒಂದೇ ಒಂದು ಕಡೆ ಸ್ಥಳಾವಕಾಶ ಅಥವಾ ಸ್ಥಳ ಏನೋ ಒಂದೇ ರೀತಿಯಾದ ಎಲ್ಲ ಸ್ಥಳಗಳನ್ನು ಕ್ರಮವಾಗಿ ಉಪಯೋಗ ಮಾಡಿಕೊಂಡಿದ್ದಾರೆ. ಎಲ್ಲೂ ಕೂಡ ಉಪಯೋಗಕ್ಕೆ ಬಾರದೇ ಇರತಕ್ಕಂಥ ಜಾಗ ಅಲ್ಲ, ಎಲ್ಲವನ್ನು ಕೂಡ ಒಂದು ಚಿಕ್ಕದಾಗಿ ಬಹಳ ಪ್ಲ್ಯಾನ್ ಮುಖಾಂತರ ಮಾಡಿದಂಥ ಕಟ್ಟಡ ಬಹಳ ಒಳ್ಳೆಯ ರೀತಿಯಲ್ಲಿ ಸದೃಢವಾಗಿ ಎದ್ದು ನಿಂತಿದೆ. ಈ ಸಂದರ್ಭದಲ್ಲಿ ನಾನು ಇಷ್ಟೇ ಪ್ರಾರ್ಥನೆ ಮಾಡುವಂಥದ್ದು, ಇಲ್ಲಿ ಬರತಕ್ಕಂಥ ಈ ಗ್ರಾಮದ ಸತ್ತಿರದ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಒಂದು ಆ ಸೇವೆಯನ್ನು ಒದಗಿಸಿಕೊಡುವಂಥ ಒಂದು ಸರ್ವಶಕ್ತಿಯನ್ನು ಈ ಒಂದು ಆಡಳಿತ ಮಂಡಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಶ್ರೀ ದೇವರ ಅನುಗ್ರಹವನ್ನು ಮಾಡಲಿ ಅಂತ ಹೇಳುತ್ತಾ, ಇನ್ನಷ್ಟು ಶಾಖೆಗಳು ಇದರ ಮುಖಾಂತರ ಇವತ್ತು ಮಹೇಶ್ ಅವರ ನಿರ್ದೇಶಕರ ಎಲ್ಲರ ಒಂದು ಕಾರ್ಯ ತತ್ಪರತೆಯಿಂದ ಮುಂದಿನ ದಿನಗಳಲ್ಲೂ ಕೂಡ ಈ ಸೊಸೈಟಿ ಸದೃಢವಾಗಿ ಬೆಳೆಯುವಲ್ಲಿ ನಾವು ಕೂಡ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳುತ್ತಾ, ಬರತಕ್ಕಂಥ ಬಹಳ ಮುಖ್ಯವಾಗಿ ಬೇಕಾದ್ದು ಈ ಭಾಗದ ಜನರ ಸಹಕಾರ. ಈ ಭಾಗದ ಗ್ರಾಮೀಣ 40% ಭಾಗದ ಈ ಗ್ರಾಮೀಣ ಪ್ರದೇಶದ ಜನರು ಇದಕ್ಕೆ ಪೂರ್ತಿಯಾಗಿ ಸಹಕಾರವನ್ನು ಕೊಟ್ಟಾಗ ಒಂದಲ್ಲ ಒಂದು ಕಾರಣಕ್ಕೆ ಈ ಒಂದು ಸೊಸೈಟಿಗೆ ಬಂದು ಭೇಟಿಯಾಗಿ ಹೋದಾಗ ನಿರಂತರವಾದ ಒಂದು ಸಂಪರ್ಕ ಇದ್ದಾಗ ಬರತಕ್ಕಂಥ ದಿನಗಳಲ್ಲಿ ಬೇರೆ ಬೇರೆ ರೀತಿಯಾದ ಯೋಜನೆಗಳನ್ನು ಕೂಡ ಈ ಒಂದು ಸೊಸೈಟಿನಲ್ಲಿ ಇಟ್ಟಿದ್ದಾರೆ. ಆ ಯೋಜನೆಯ ಫಲಪ್ರದವಾಗಿ ಆಗಬೇಕು ಅಂತಾದರೆ ನಾವು ಅದರ ಫಲಪ್ರವನ್ನು ಪಡೆಯುವಂಥ ಕೆಲಸವನ್ನು ನಾವು ಕೂಡ ಮಾಡಬೇಕಾಗಿದೆ. ಬಹಳ ಆಸಕ್ತಿದಾಯಕವಾದಂಥ ಒಂದು ಒಳ್ಳೆಯ ತಂಡವು ಕೂಡ ಇವರ ಜೊತೆ ಇದೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಒಂದು ಸೊಸೈಟಿಯ ಬೆಳವಣಿಗೆಯಲ್ಲಿ ಕೆಲಸವನ್ನು ಮಾಡೋಣ ಅಂತ ಹೇಳುತ್ತಾ, ಮತ್ತೊಮ್ಮೆ ಈ ಒಂದು ಸುಂದರವಾದ ಕಟ್ಟಡ ಎದ್ದು ನಿಲ್ಲಲು ಸಹಕಾರ ಕೊಟ್ಟಂಥ ಎಲ್ಲರಿಗೂ ಕೂಡ, ಎಲ್ಲ ಸಹಕಾರಿಗಳಿಗೆ, ಈ ಊರಿನ ಎಲ್ಲ ಮಹಾಜನರಿಗೆ ನಾನು ಆರ್ಥಿಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮನ್ನು ಕೂಡ ಇಲ್ಲಿಗೆ ಬಂದು ಬೇರೆ ಬೇರೆ ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೇದಿಕಾ ಸಭಾ ಸಮಾರಂಭಗಳಲ್ಲಿ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಅಧ್ಯಕ್ಷರಿಗೆ, ನಿರ್ದೇಶಕರಿಗೆ, ಎಲ್ಲ ಸಂಘಟಕರಿಗೆ ಕೂಡ ನನ್ನ ವೈಯಕ್ತಿಕ ನೆಲೆಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಶ್ರೀ ದೇವರು ಎಲ್ಲರಿಗೂ ಕೂಡ ಒಳಿತನ್ನು ಉಂಟು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಒಂದೆರಡು ಮಾತುಗಳನ್ನು ನಿಲ್ಲಿಸ್ತೇನೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ತಿಳಿಸಿರುವಂತೆ ಅತ್ಯಂತ ಕಡಿಮೆ ಸ್ಥಳದಲ್ಲಿ ಸುಸಜ್ಜಿತವಾದ ಮತ್ತು ವ್ಯವಸ್ಥಿತವಾದ ಪ್ಲಾನಿಂಗ್ ಅನ್ನು ನೀಡಿ ಈಗ ನಿಮ್ಮ ಮುಂದೆ ನೂತನ ಕಟ್ಟಡ ಲೋಕಾರ್ಪಣೆಯಾಗಿದೆ. ಹಾಗಾಗಿ ಶ್ರೀಮಂತರ ಕಾರ್ಯಕ್ಕೆ ಸಂಘದ ಪರವಾಗಿ, ಸೇವಾ ಸಹಕಾರಿ ಸಂಘದ ಪರವಾಗಿ ನೀಡುವಂತಹ ಮರ್ಯಾದೆ ಇದಾಗಿದೆ. ಹರಿಪ್ರಸಾದರೇ ಪುತ್ತೂರು ಮತ್ತು పేద జంద ఎంక్లన దృష్టి ఎంక్లన ఏమి పుని ఎంజిన పన్నన్న భారీ శోకದ ಚಂದ್ರಗಿರಿ ಪನ್ಪುನ ಆ ಕಟ್ಟಡ ಇನಿ ಲೋಕಾರ್ಪಣೆ ಅವಡು ಐಟ್ ಇಡೀ ಊರು ದಕ್ಲೆಗೆ ಸಹಕಾರಿ ಎಂಚಿನ ಮಾತಂದು ಅವಡು ಅವು ಅವಡು ఆయన ಕಣ ಕಟ್ಟದೆ ಇನಿ ಲೋಕಾರ್ಪಣೆ ಮಂತೇರಿ ಅಂಚಿನ ಮಾತಿರ್ಲ ಆ ಅಧ್ಯಕ್ಷರಾಗಲಿ ಡೈರೆಕ್ಟರ್ನಾಗಲಿ ಮಾತಿರ್ಲ ವೇದಿಕೆ ಉಳ್ಳೇರಿ ಐತ ಒಟ್ಟಿಗೆ ಈ ಯುವಕ ಮಂಡಲದ ಅಧ್ಯಕ್ಷರೇ ನಮ್ಮ ಮಿತ್ರರೆಲ್ಲ ಮೂಲುಳ್ಳೇರಿ
ಎದುರು ಒರಿಯರ್ದೋರಿ ಘಟಾನುಘಟಿ ನಾಯಕರನ್ನಗಳುಳ್ಳೇರು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿದ ಗೌರವಾನ್ವಿತ ಅಧ್ಯಕ್ಷರಾಯನ ಚಂದ್ರಾಸ್ ಪಂಡಿತ ಉಳ್ಳೇರು, ಹಿರಿಯರಾಯನ ನಾರಾಯಣ ಶೆಟ್ಟಿ ಉಳ್ಳೇರು, ಹಿರಿಯರಾಯನ ಭಟ್ರು ಉಳ್ಳೇರು, ನಮ್ಮ ರಾಮಣ್ಣ ಉಳ್ಳೇರು, ಶಿವಶಂಕರ ಭಟ್ರು ಉಳ್ಳೇರು, ನಮ್ಮ ವಿಘ್ನೇಶ್ ಭಟ್ರು ಉಳ್ಳೇರು, ಪ್ರಶಾಂತ್ ಗಟ್ಯಾಲ್ ಉಳ್ಳೇರು, ಬೊಕ್ಕ ಸೇವಾ ಸಹಕಾರಿ ಬ್ಯಾಂಕ್ದ ಉಪಾಧ್ಯಕ್ಷರಾಯನಂಚಿನ ನಮ್ಮ ಜಯರಾಮ್ ಶೆಟ್ರು ಉಳ್ಳೇರು, ಮಾಧ್ಯಮದ ಮಿತ್ರರುಳ್ಳ ಎನ್ನ ಇಡೀ ಸಹೋದರ ಬಂಧುನಗಳು ಒರಿಯರ್ದುವರಿ ಘಟಾನುಘಟಿ ನಾಯಕರನಗಳು ಬೆದರಿಡುಳ್ಳೇರು ಏನು ದಿಂಜ ಪಾತೇರ ಪೋಪುಚ್ಚಿ ವಿಶೇಷ ಎಂಚಿನ ಪಂಡ ಮೂಲೊಂಜಿ ಕಟ್ಟಣವಾಡು ಮೂಲೊಂಜಿ ಸೊಸೈಟಿದ ರಡ್ನೆ ಶಾಖೆ ಉದ್ಘಾಟನೆ ಆವಡು ಪಂಡ ಕೆಲವು ವರ್ಷಡಿಂಚ ಮೆಕ್ಕಲು ಏಪ ಅಧಿಕಾರ ದೆತ್ತೊಂಡರು ಕೈರಂಗಲ ಸೇವಾ ಸಹಕಾರಿ ಬ್ಯಾಂಕ್ ವಾಸ್ಥಿತಿಲಿ ಇತ್ತಂಡು 5 ಬೊಕ್ಕ ವಾಸ್ಥಿತಿಗೆ ಬತ್ತಂಡು 5 ಬೊಕ್ಕ ಮಹೇಶ್ ಚೌಟಿರ ಅಧ್ಯಕ್ಷರಾದ ಮೆಕ್ಕಲನ ಟೀಮು ಮಾತ ಒಟ್ಟಾದ ಆ ಟೀಮು ಮಂತನಂಚಿನ ಬೇಲೆ ನಷ್ಟರಿತ್ತನಂಚಿನ ಸಹಕಾರಿ ಬ್ಯಾಂಕ್ ಅವು ಈ ರೀತಿ ಬರ್ತದೆ ಈತ ಮಲ್ಲ ಒಂಜಿ ಬಿಲ್ಡಿಂಗ್ನ ಲೋಕಾರ್ಪಣೆ ಮನ್ಪೊಡ್ನಾಡ ಆ ಟೀಮ್ಗೂ ಆ ಮಹೇಶ್ ಚೌಟ ಆ್ಯಂಡ್ ಟೀಮ್ಗೂ ಬೈದಿನಂಚಿನ ಶ್ರಮ ನಿತ್ಯ ನಿರಂತರವಾಯಿನ ಹೋರಾಟ ಎಂಕು ಒಂಜಿ ಪೋನತ್ತು 2 ಪೋನತ್ತು ಸಾವಿರಾರು ಪೋನ್ ಮಂತದು ಸರಕಾರಿ ಜಾಗೆ ತಿಕ್ಕೊಂಡು ಈ ಶಾಖೆ ಮನ್ಪೆರೆ ಬಿಲ್ಡಿಂಗ್ ಮನ್ಪೆರೆ ಅವು ವಿ ಹಿಡ್ದು ಪತ್ತನ ಡಿ.ಟಿ ಹಿಡ್ದು ಪತ್ತನ ಮನೆಗಾರಡು ಪತ್ತನ ತಹಸೀಲ್ದಾರರು ಪತ್ತನ ಎ.ಸಿ ಪತ್ತನ ಓಲೋಲು ಸರಕಾರಿ ಕಾರ್ಯಾಲಯ ಉಂಡ ಕಂದಾಯ ಇಲಾಖೆ ಐಕ್ ನಿರಂತರವಾದ ಭೇಟಿ ಕೊಡ್ದು ಅವಳು ಜಾಗೆತ್ತನಲ್ಲ ಆಬ್ಜೆಕ್ಷನ್ 3 ಜಾಗೆತ್ತನಲ್ಲ ಆಬ್ಜೆಕ್ಷನ್ ಜಾಗೆ ಆನಂದ ಬಾರಿ ಖುಷಿಟ್ಟು ಒಟ್ಟಿಗೆ ಕುಳಿದು ಪಾತೆರಂದಾಂಡ ಕೆಲವೇ ದಿನೊಟ್ಟು ಆ ಜಾಗೆ ಬೇತ ರಿಸರ್ವ್ ಆತನ ಪಂಡದೆ ಅಕ್ಳಿಗೆ ಲೆಟರ್ ಅವು ಒಂದು ಬತ್ತನಲ್ಲ ಆ ಸತಾಯ ಗತಾಯ ಅಟಗಾರ ಪಂಡನ ಮನುಷ್ಯ ಅಟಬೋಡು ಪಂಪೇರು ಆಂಡ ಎಂಚಲೋಡು ನರಿಂಗ ಅನದ ಪೂಪಾಡಿ ಕಲ್ಲಡಿಪ್ಪುನಂಚಿನ ಆ ಕೈರಂಗಲ ಸೇವಾ ಸಹಕಾರದ ಬ್ಯಾಂಕ್ದ ರಡ್ನೆ ಶಾಖೆ ಎಂಕ್ಲೆ ಒವ್ವೇ ಕಷ್ಟ ಅವಡು ಜಾಗೆ ಸರ್ಕಾರ ತಿಗಿಜಿನಲ್ಲ ಮಲ್ಲೆಜಿ ಕಾಸು ಕೊರ್ದನ್ಲ ತಿಕ್ಕೊಂದು ಅವಳು ಮೂಲು ನಾಡ್ನಗಲ ವಿಘ್ನ ಪನ್ನಗ ಕರುಣಾಕರ ಶೆಟ್ಟಿ ಲೆತ್ತು ಪನ್ಪೆರಿಗೆ ಏನರಂತೆ ಜಾಗೆ ಉಂಡು ಯುವಕ ಮಂಡಲದ ಪಿರಾವು ನಿಕ್ಲಿದೆ ತೊನ್ಲೇಂದು ಮೆಕ್ಕಲು ಪನ್ಪೇರಿಗೆ ಭಾರಿ ಮಲ್ಲ ರೇಟ್ ಪನ್ವೇರೆಂದು ರೇಟ್ ಮಲ್ಲ ಪನ್ನಲ್ಲ ಅವು ಮೆಕ್ಲೆಗಿದಾಲ ತೋಜಿಜಿ ಆನ ಕರ್ನನ್ನೇ ಭಾರಿ ಪ್ರೀತಿ ಕೊರನಂಚಿನ ಜಾಗೆ ಐಕೆ ಬೋಡಿತ್ತಿನಂಚಿನ ವ್ಯವಸ್ಥೆ ಮನ್ಪೇರೆ ಈ ಟೀಮ್ ಮಂತದಿನಂಚಿನ ಕಷ್ಟ ಆ ಹಿರಿಯರಾಯನ ಶಂಕರ ಭಟ್ರನ ಒಂಜಿ ಮಾರ್ಗದರ್ಶನ ಅರ್ನ ಆಶೀರ್ವಾದ ಆರು ಅಕ್ಲೆ ಕೊರ್ಪನಂಚಿನ ಅಡ್ವೈಸ್ ಮೆಕ್ಕಲು ಮಾತ್ರಲ್ಲ ಒಟ್ಟಾದು ಒಂಜಾದು ಮಂತ್ ನೀಡಿದವರ ಇನಿ ಕೆಲವು ದಿನ ಕೆಲವು ಸತಿ ಆಂಡ ಡೇಟ್ ಆಂಡಲ ಇನಿ ಐಕ್ ಬಾರಿ ಪೊರ್ಲು ಕೊರೋನಾ ಪನ್ಪುನ ಮಹಾಮಾರಿ ಬತ್ತನಲ್ಲ ಐತ ಐನ್ಲ ಎದುರಿಸೋದು ಈತ ಶೋಕದ ಬಿಲ್ಡಿಂಗ್ನ ಇನಿ ಉದ್ಘಾಟನೆ ಮನ್ಪೇರೆ ಸಹಕಾರಿ ಸಚಿವರು ಬರಡಾಂಡ್ ಆನ ಸಹಕಾರಿ ಸಚಿವರು ಕಾಂಡ ಪನ್ಪೇರು ನಾನು ಇವತ್ತು ಬರಲಿಕ್ಕೆ ಆಗೋದಿಲ್ಲ ಬೋಳಿಯರವರೇ ನಾನು ಇನ್ನೊಂದು ಸಾರಿ ಮಂಗಳೂರಿಗೆ ಬಂದರೆ ನೇರವಾಗಿ ನಿಮ್ಮ ನರಿಂಗಾಣದ ಆ ತೌಡುಗೋಳಿಯಲ್ಲಿರುವಂಥ ಚಂದ್ರಗಿರಿ ಬಿಲ್ಡಿಂಗ್ಗೆ ನಾನು ಬರ್ತೇನೆ ನನ್ನಿಂದ ಏನೆಲ್ಲ ಸಹಕಾರ ಆಗಬೇಕು ನಾನು ಅದಕ್ಕೆ ಸಹಕಾರ ಮಾಡುತ್ತೇನೆ ನನಗೆ ಬಹಳ ಒತ್ತಡ ಇತ್ತು ಆದರೆ ಬೇರೆ ಬೇರೆ ಕಾರಣಾಂತರದಿಂದ ಬೆಳಗಾಂನಲ್ಲಿ ಅಧಿವೇಶನ ನಡೆಯುವುದರಿಂದ ನನ್ನ ಊರಿನಲ್ಲಿ ಅತಿ ದೊಡ್ಡ ಒಂದು ಕಾರ್ಯಕ್ರಮ ಇರುವುದರಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಗೈರಾಗ್ತೇನೆ 100ಕ್ಕೆ 100% ನಾನು ತೌಡುಗೋಳಿಗೆ ವಿಸಿಟ್ ಕೊಡ್ತೇನೆ ಅಂತ ನಿಮ್ಮ ಅಧ್ಯಕ್ಷರಿಗೆ ಹೇಳಿ ನಿಮ್ಮ ಟೀಮಿನವರಿಗೆ ಹೇಳಿ ನಾನು ಯಾನಪ್ಪ ಅಕ್ಲೇರ ಪನ್ಪೆ ಅವು ಇಂಚೆಂಚಾದ ಬುಲೆದು ಬೈದನಂಚಿನ ಒಂದು ಇರ್ನ ಸಹಕಾರ ಕೊರಡು ಈರು ಪಾದರಸದಲಕ ಇಡೀ ಕರ್ನಾಟಕ ರಾಜ್ಯರು ಪುದರದಂಚಿನ ಸಹಕಾರಿ ಸಚಿವರು ಆಡೆ ಬರೋಡೆ ಬಂದಾಗ ಆರ ಅಂಚಿನ ಪಾತೆರ ಬಂಡೇರು ನಳಿನ್ ಕುಮಾರ್ ಕಟೀಲ್ ನಮ್ಮ ರಾಜ್ಯದ ಅಧ್ಯಕ್ಷರೇ ಸಚಿವ ನಮ್ಮ ಸಂಸದರು ಇತ್ತೆ 1 ಗಂಟೆಗೆ ಬರ್ಪೆ ಬಂತೇರೆ ಆಂಡ ಸಂಘದ ಬಾರಿ ಮಲ್ಲ ಬೈಠಕ ನಡತೊಂದು ಇತ್ತು ನೀಡಿದವು ಏಪ ಮುಗಿಯುಣದು ಬನ್ನಿ ರಜ್ಜಿ ಮುಗಿದ ಆಯಿ ಬಕ್ಕನ್ಲ ಅಧ್ಯಕ್ಷರೇ ಮತ್ತೆ ಮುಖತವಾದ ಭೇಟಿಯಾದ ಆರ ಎಂಚಿನ ಸಹಕಾರ ಬೋರ್ಡನ್ನು ಕೊರ್ಪೆ ಬಂತೇರು ವಿಶೇಷವಾದ ಆ ಕೈರಂಗಲ ಸೇವಾ ಸಹಕಾರಿ ಬ್ಯಾಂಕರೆ ವಾ ರೀತಿ ವ್ಯವಹಾರ ಮಂತಂದನ ಅವು ಲಾಭ ಹೋಗಲಿ ಪಂಡದ ಚಿಂತನೆ ಮಂತೊಂದಿತ್ತೇರು ಓಟು ಗುಂತಿನಂಚಿನ ಪೊರ್ತುಡು ಮಿಕ್ಕಲು ಬಂದು ಒಂಜಿ ವೇಳೆ ನಮ್ಮ ಟೀಮು ಬತ್ತಂದ ನಂಗೆ ನೇನು ನಡಪಾಯರ ಬಂಗ ನೆಟ್ಟು ಭಾರಿ ಅಡರು ತೊಡರು ಉಂಡು ಮೂಲು ಗ್ರಾಮಾಂತರ ಪ್ರದೇಶ ಈ ಪೂಪಾಡಿ ಕಲ್ಲೆಡ್ದು ಅನ್ಪೋಲಿ ಅಂದ್ ಆನ ಅಕಲ ಐನೇ ನಡಪಾಯರ ಬಂಗ ಅಂದ ಕನಕಟ್ಟೊಂದಿತ್ತು ನಗಲು ಪಿರ ಈತ ಶೋಕದೊಂಜಿ ಬಿಲ್ಡಿಂಗ್ ಮಂತದ ಊರಿಗೊಂಜಿ ಸಹಕಾರ ಮನ್ಪೇರು ಬಂದನಂದ ಮೆಕ್ಲೆಗೆ ಪುಗೆಲು ಕೊರಡು ಎಂಚೆಂಚಿನ ಸಹಕಾರ ಉಂಡು ಆ ಸಹಕಾರ ಮನ್ಪೋಡು ಯಾನ ಆಯ್ತಾ ಡಿಟೇಲ್ ತುಯ್ಯ ಬ್ಯಾಲೆನ್ಸ್ ಶೀಟ್ ಲಾಭೋಡು ನಡ್ತೊಂದುಂಟು ಒಂಜಿ ಲಾಭೋಡು ನಡ್ತೊಂದು ಬರ್ತಂದ ಏರೆಗ್ಲ ಧೈರ್ಯ ಬರ್ಪುಂಡು ಮಹೇಶ್ ಔಟೇರು ಏಪಲ ಆರ ಒಂಜಿ ಪಾದರಸದಲ್ಲ ಕಾಯ್ಕೊಂಡು ಕೈ ಪಾಡಂದಾನು ಬುಡುಪೂಜೇರು ಅವು ಬುಡುಪೂಜೇರು ಬಂದಂದ ಅರೆ ಒಟ್ಟಿಗಿತ್ತನಂಜಿನ ಡೈರೆಕ್ಟರ್ ನಕ್ಲು ಮಾತಾಡಲ್ಲ
ಆ ಡೈರೆಕ್ಟರ್ನಾಗಲಿ ಉದಾಹರಣೆಗೆ ಜನಾರ್ದನ ಗಟ್ಟಿಯಲಾದಿಪ್ಪು ಅರೆ ವಕೀಲರಾದ ಆರು ಕೊರ್ಪುನಂಚಿನ ಕೆಲವೊಂದು ಅಡ್ವೈಸ್ಲಿ ಬಾಕಿದಾಗ್ಲಿಗೆ ಅವು ನಿಜವಾದ ಒಂದು ಇರ್ತದೆ ಎಂಚಿನ ಇತ್ತನಲ್ಲ ಈ ಬಿಲ್ಡಿಂಗ್ ಅವಡು ನೆಟ್ಟು ಓಲ ಒಂಜಿ ವಿಘ್ನ ಬರಿಯರವಲ್ಲಿ ಮಾತೆರೆಲ್ಲ ಒಟ್ಟಾದು ಒಂಜಾದು ಕೊನೋಡು ಈ ಊರ್ದಾಗ್ಲಿ ಕನಕಟ್ಟದ ನಂಚಿನ ಈ ಸಹಕಾರಿ ಅವು ಎಂಜಿನ ಬಣ್ಣನಂಡ ಇನಿ ಕ್ಯಾಂಪ್ಕದಾಗ್ಲಿನ ಶಾಖೆ ಉದ್ಘಾಟನೆ ಹಾಕೊಂಡು ಅವಳು ಜನರಲ್ ಸ್ಟೋರ್ ಉದ್ಘಾಟನೆ ಹಾಕೊಂಡು ಈಟದ ಅಂಗಡಿ ಉದ್ಘಾಟನೆ ಹಾಕೊಂಡು ಅಂಜನೆ ಬೇತೆ ನೆಕ್ಕು ಮಾತ ಕಣ ಕಟ್ಟದೆ ಇರತ್ತ ಆ ಕಣ ನನಸಾಯರ ಈ ಕಾರ್ಣಿಕದ ಮಣ್ಣದ ಆ ದೆಯ್ವ ದೇವೇರು ಮಾತ ದೇವೇರನ ಆಶೀರ್ವಾದ ಉಂಡು ಊರದ ಹಿರಿಯಕ್ಲನ ಆಶೀರ್ವಾದ ಉಂಡು ದುಂಬು ನೆಟ್ಟು ಬೆಂತಿನಂಚಿನ ಅಧ್ಯಕ್ಷರನಕ್ಲು ಐಟು ಮಹಾಬಲೇಶ್ವರ ಭಟ್ರ ಬತ್ತನ ಸಂಜೀವ ಗಟ್ಟಿಯಾಲಾದಿಪ್ಪು ಬಾಕಿದ ಬೇತೆ ಅಧ್ಯಕ್ಷರನಕ್ಲು ಉದಾಹರಣೆಗೆ ಮಾತೆಲ್ಲ ಬಾರಿ ಹಿರಿಯಕಲು ಅಕಲಿನ ದಾದವನ ಮಹಾಬಲೇಶ್ವರ ಭಟ್ರ ಆದಿಪ್ಪು ರಾಮ್ ಭಟ್ರ ಆದಿಪ್ಪು ವಿಶ್ವನಾಥ ಕೊಂಡಲ ಆದಿಪ್ಪು ಗೋಪಾಲ್ ಭಟ್ರ ಆದಿಪ್ಪು ಐತ ಒಟ್ಟಿಗೆ ಗೋಪಾಲಕೃಷ್ಣ ಭಟ್ರ ಆದಿಪ್ಪು ಸಂಜೀವ ಗಟ್ಟಿಯಾಲ ಆದಿಪ್ಪು ಶಂಕರ ಭಟ್ರ ಬೇರೆ ಆದಿಪ್ಪು ಇಪ್ಪು ನಂಜಿನ ಮಹೇಶ್ ಮೆಕ್ಲ ನಂಚಿನ ಹೋರಾಟ ಮೆಕ್ಲ ದೀತ ನಂಚಿನ ಆ ದೂರದ ದೃಶ್ಯ ನಿಜವಾದ ಅಕ್ಲಿಗೆ ಹಿರಿಯಕ್ಲನ ಸಹಕಾರ ಉಂಡು ಇಜ್ಜಿಂದಂಡ ಇಂಚಿನ ಅವಳು ಈತು ಬರ್ಲು ಈತು ಶೋಕದ ಒಂಜಿ ಕಾರ್ಯಕ್ರಮ ಮನ್ಪೆರ ಸಾಧ್ಯ ಲಜ್ಜಿ ನೆಕ್ಕೆ ಈತ ಮಲ್ಲ ಸಹಕಾರ ತಿಕ್ಕೆಯಲ್ಲ ಸಾಧ್ಯಜ್ಜಿ ಅಕ್ಲೆನ ಮಾತೆರಲ್ಲ ವಿಶಾಲವಾಯಿನ ಹೃದಯ ಮಾತೆರಲ್ನ ಜಾತಿ ಮತ ಭೇದ ಇಜ್ಜಂದೆ ಮುಸಲ್ಮಾನರಾದಿಪ್ಪು ಕ್ರಿಶ್ಚಿಯನ್ರಾದಿಪ್ಪು ಹಿಂದುಲಾದಿಪ್ಪು ನಮ್ಮ ಮಾತ ಭಾರತಾಮ್ಯನ ಜೋಕುಳು ಪನ್ಪುನ ಲೆಕ್ಕಾಚಾರಡು ಈ ಸಹಕಾರಿದ ಎಂಚಿನ ಆ ರೀತಿ ರಿವಾಜು ಉಂಡ ಆ ರೀತಿ ಅಕ್ಲ ದುಂಬು ಪೋಯಿ ನಡೆದವರ ಇನಿ ಮುಟ್ಟ ಈ ಲೆವೆಲ್ಗೆ ಎತ್ತಿಯರು ನಾನೆಲ್ಲ ಕಣ ಕಟ್ಟೊಂದು ಇಪ್ಪೇರು ಬೇತೆ ತಿಕ್ಕರಿ ಬೇತೆ ಅಂದು ನಾನಾತ ಕೆಲಸದಕ್ಕೆ ಕೆಲಸ ತಿಕ್ಕೊಂಡು ನಾನಾತ ಕೃಷಿಕರಿಗೆ ಬೇತೆ ಸಹಾಯ ತಿಕ್ಕೊಂಡು ಸರ್ಕಾರರು ತಿಕ್ಕೊಂಡಂಜಿನ ಆ ಯೋಜನೆಯೆಲ್ಲ ಕೊಂಡತ್ತದೆ ಆ ಇಲ್ಲು ಮುಟ್ಟವನಂಜಿನ ಬೇಲೆ ಮನ್ಪೊರತ ವಿಶೇಷವಾದ ನಿಖಲಿಗೆ ಅಭಿನಂದನೆ ಸಲ್ಲಿಸೋ ಒಂದು ಪಾತೆರ ಅವಕಾಶ ಮಂತ ಕೊಡ್ತಾನಂಜಿನ ನಿಖಲಿಗೆ ಪೂರ ಇರಗಲ ಎನ್ನ ಉಡಲ್ ದಿಂಜಿನ ಸುಲ್ಮೇಲಿನ ಸಂದಾದೆ ಎನ್ನ ಪಾತೆರ ಉಂತವೆ. ಜೈ ಹಿಂದ್ ಜೈ ಕರ್ನಾಟಕ. ಉದ್ಘಾಟನೆಗೊಂಡಂಥ ಚಂದ್ರಗಿರಿ ಕಟ್ಟಡದ ಈ ಒಂದು ಸಭಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮೆಲ್ಲರ ನೆಚ್ಚಿನ ರಾಜಾರಾಮ್ ಭಟ್ರವರೇ, ವೇದಿಕೆಯಲ್ಲಿ ಉಪಸ್ಥಿರತಕ್ಕಂಥ ಮಮತಾ ಡಿ ಎಸ್ ಗಟ್ಟಿ ಅವರೇ, ಈ ಒಂದು ಸಂಘವನ್ನು ಜಂಗದ ಜವಾಬ್ದಾರಿಯನ್ನು ವಹಿಸಿಕೊಂಡು ಅಧ್ಯಕ್ಷರಾಗಿ ಈ ನರಿಂಗಾಣ ಪ್ರದೇಶದಲ್ಲಿ ಒಂದು ಶಾಖೆಯನ್ನು ಪ್ರಾರಂಭಿಸಬೇಕು ಅಂತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡು ಇದರಲ್ಲಿ ಯಶಸ್ವಿ ಅಂತ ಸಂಘದ ಅಧ್ಯಕ್ಷರಾದಂಥ ಮಹೇಶ್ ಶೌಟಾರ್ ಅವರೇ, ಈಗಾಗಲೇ ಇಲ್ಲಿ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ನಿರ್ಗಮಿಸಿದಂಥ ಶಾಸಕರಂತ ಯು ಟಿ ಖಾದರ್ ಅವರೇ, ಸಂತೋಷ್ ಕುಮಾರ್ ರೈ ಅವರೇ, ರವೀಂದ್ರ ಒಳಿದೊಟ್ರವರೇ, ವೇದಿಕೆಯಲ್ಲಿ ಉಪಸ್ಥಿತರ್ತಕ್ಕಂಥ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ ಮಮತಾ ಡಿ ಎಸ್ ಗಟ್ಟಿ ಅವರೇ, ಉಪಾಧ್ಯಕ್ಷರಂಥ ಉಷಾರಾಮ್ರವರೇ ಹಾಗೂ ಯೋಗೇಶ್ವರವರೇ, ನರಿಂಗಾಣ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಶೈಲಜಾ ಮೇಡಮ್ರವರೇ, ಈ ಸಂಘದ ಎಲ್ಲ ಗೌರವಾನ್ವಿತ ನಿರ್ದೇಶಕರುಗಳಂತ ಶಂಕರ್ ಭಟ್ರವರೇ, ಗಿರೀಶ್ ಜೋಗಿಯವರೇ, ಪೋಪರವರೇ, ಲಕ್ಷ್ಮಣಯ್ಯನ ಕಾಂತಾರವರೇ, ಮಹಮ್ಮದ್ ಮುನೀರ್ರವರೇ, ವಾಮನ್ ನಾಯ್ಕರವರೇ, ಉಗ್ಗಪ್ಪ ಮಾಣಯ್ಯವರೇ, ಉದಯ್ ಶಂಕರ್ರವರೇ, ಜನಾರ್ದನ್ ಗಟ್ಟಿಯವರೇ, ಅನ್ನಪೂರ್ಣೇಶ್ವರವರೇ, ನವೀನ್ ಶೆಟ್ಟಿಯವರೇ, ಸಂಘದ ಕಾರ್ಯನಿರ್ವಹಣಾಧಿಕಾರಿಯವರೇ, ಸಂಘದ ಸಿಬ್ಬಂದಿ ವರ್ಗದವರೇ ಹಾಗೂ ಹಿರಿಯ ಸದಸ್ಯರುಗಳೇ, ಇಲ್ಲಿ ಉಪಸ್ಥಿತರ್ತಕ್ಕಂಥ ಎಲ್ಲ ಬಂಧು ಭಗಿನಿಯರೇ, ಬಹಳ ಸಂತೋಷದ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಪಾಲ್ಗೊಂಡಿದ್ದೇವೆ. ಪ್ರಥಮವಾಗಿ ನಾನು ಈ ಸಂಘದ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಗೌರವಾನ್ವಿತ ನಿರ್ದೇಶಕರುಗಳಿಗೆ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನರಿಂಗಾಣ ಅಂತ ಹೇಳಿದರೆ, ನರಿಂಗಾಣದಲ್ಲಿ ನಾನು ಕಳೆದ 5 ವರ್ಷದಿಂದ ತಾಲೂಕ್ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಈ ಭಾಗದ ಜನರು ಬಹಳಷ್ಟು ಕಷ್ಟಪಡ್ತಿದ್ರು. ನಮಗೊಂದು ರೇಷನ್ ಶಾಪ್ಗೆ ನಾವು ಹೂ ಹಾಕೋಕೆ ಅಲ್ಲಿಗೆ ಹೋಗಬೇಕು, ಅಲ್ಲಿ ಹೋಗಿ ಬರುವಾಗ ನಮಗೆ ಕಷ್ಟ ಆಗ್ತದೆ, ಅಲ್ಲಿ ಸರಿಯಾಗಿ ನೆಟ್ವರ್ಕ್ ಸಿಗುವುದಿಲ್ಲ, ಹೀಗೆಲ್ಲ ಬೇರೆ ಬೇರೆ ಸಮಸ್ಯೆಗಳನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಬ್ರಾಂಚನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಅದರಲ್ಲಿ ಯಶಸ್ವಿ ಆದದ್ದು ನಮಗೆಲ್ಲರೂ ಕೂಡ ಸಂತೋಷದ ವಿಚಾರ. ಸುಮಾರು 6-7 ವರ್ಷದ ಹಿಂದೆ ಹೂವಾಕೋಕಲ್ನಲ್ಲಿ ಸಂಜೀವ ಗಟ್ಟಿಯವರ ಅಧ್ಯಕ್ಷರಾಗಿದ್ದಾಗ ಅಲ್ಲಿ ಒಂದು ಒಳ್ಳೆಯ ಸುಸಜ್ಜಿತ ಕಟ್ಟಡ ಉದ್ಘಾಟನೆಗೊಂಡಾಗ ಕೂಡ ನಾನು ಪಾಲ್ಗೊಂಡಿದ್ದೆ. ಯಾವುದೇ ಕೆಲಸ ಕಾರ್ಯಗಳು ನಮ್ಮಲ್ಲಿ ಆಗಬೇಕು ಅಂತಾದರೆ ನಮ್ಮ ಆಡಳಿತ ಮಂಡಳಿ ಏನಿದೆ ಅದು ಜವಾಬ್ದಾರಿಯಿಂದ ಕೆಲಸ ಮಾಡಿದಾಗ ಮಾತ್ರ ಖಂಡಿತವಾಗಿ ಕೂಡ ಊರಿನ ಜನರಿಗೆ ಉಪಯೋಗವಾಗಲಿಕ್ಕೆ ಸಾಧ್ಯ ಇದೆ. ವ್ಯವಸಾಯ ಸಹಕಾರಿ ಸಂಘ ಅಂತ ಹೇಳಿದರೆ ಸರ್ಕಾರದ ಒಂದು ಅಂಗ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ರೈತರಿಗೂ ಮತ್ತು ಸರ್ಕಾರಕ್ಕೂ ಸಂಬಂಧ ಇರತಕ್ಕಂಥ ಸೊಸೈಟಿಗಳು ಏನಿವೆ ಅವುಗಳು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದಾಗ ಆ ಭಾಗದ ರೈತರನ್ನ ಎಷ್ಟೇ ಕಷ್ಟ ಇದ್ರೂ ಕೂಡ ಸುಧಾರಿಸಿಕೊಂಡು ಹೋಗ್ಲಿಕ್ಕಂತ ಅವಕಾಶಗಳು ಸರ್ಕಾರದ ಮತ್ತು ಸೊಸೈಟಿಗಳಲ್ಲಿ ಸಾಧ್ಯ ಇದೆ. ಒಂದು ಸಂದರ್ಭದಲ್ಲಿ ರೈತರಿಗೆ ಏನಾದರೂ ಕಷ್ಟ ಬಂದಂಥ ಸಂದರ್ಭದಲ್ಲಿ
ಅವರಿಗೆ ಕಡಿಮೆ ಬಡ್ಡಿಯಲ್ಲಿ ಅಥವಾ ಬಡ್ಡಿ ಇಲ್ಲದೆ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆಗಳು ಕೂಡ ನಮ್ಮ ಸಹಕಾರ ಸಂಘಗಳಲ್ಲಿ ಇವೆ. ಅದು ಎಲ್ಲವೂ ಕೂಡ ಜನರಿಗೆ ತಲುಪಬೇಕು ಅಂತಾದರೆ ನಮ್ಮಲ್ಲಿ ಇಚ್ಛಾಶಕ್ತಿ ಬೇಕು. ಇಲ್ಲಿ ಆಡಳಿತ ಮಂಡಳಿ ಅಧ್ಯಕ್ಷರು ಯಾರಿದ್ದಾರೆ, ನಿರ್ದೇಶಕರುಗಳು ಯಾರಿದ್ದಾರೆ, ಅವರಿಗೆ ಒಂದು ಇಚ್ಛಾಶಕ್ತಿ ಇದ್ದಾಗ ಮಾತ್ರ ಅದು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ. ನಾನು ಕೂಡ ಸುಮಾರು 25 ವರ್ಷಗಳಿಂದ ನಮ್ಮ ಮಂಚಿ ಹೊಸ ಸಹಕಾರ ಸಂಘದಲ್ಲಿ ನಿರ್ದೇಶಕನಾಗಿ, ಉಪಾಧ್ಯಕ್ಷನಾಗಿ, ಅಧ್ಯಕ್ಷನಾಗಿ, ಇವತ್ತು ಕೂಡ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೈತರಿಗೆ ಏನೆಲ್ಲ ಕಾರ್ಯಕ್ರಮಗಳಿವೆ ಅಂತಕ್ಕಂಥ ವಿಚಾರಗಳನ್ನು ಕೂಡ ರೈತರಿಗೆ ತಿಳಿಸ್ತಕ್ಕಂಥ ಅಗತ್ಯತೆ ಕೂಡ ನಮ್ಮ ಆಡಳಿತ ಮಂಡಳಿಗಿದೆ. ರೈತರಿಗೆ ಕಷ್ಟ ಬಂದಂಥ ಸಂದರ್ಭದಲ್ಲಿ ಅವರನ್ನು ಮೇಲಕ್ಕೆತ್ತು, ಒಂದು ವರ್ಷ ಅವರಿಗೆ ಯಾವುದೇ ಬೆಳೆಯಲ್ಲಿ ಸಹ ಅವರಿಗೆ ಕಷ್ಟ ಆಗಿರ್ಬೋದು, ಲಾಭದಾಯಕ ಅಲ್ಲದೇ ಆಗಿರ್ಬೋದು, ಆ ಸಂದರ್ಭಗಳಲ್ಲಿ ಅವರಿಗೆ ಆರ್ಥಿಕವಾಗಿ ಅವರನ್ನ ಮೇಲೆ ತರತಕ್ಕಂಥ ಯೋಚನೆಗಳು ನಮ್ಮಲ್ಲಿ ಬೆಳೆದು ಬಂದಾಗ ಮಾತ್ರ ಅದರಿಂದ ರೈತರಿಗೆ ಪ್ರಯೋಜನ ಆಗಲಿಕ್ಕೆ ಸಾಧ್ಯ ಇದೆ. ಈಗ ಬೇರೆ ಬೇರೆ ಕಡೆಗಳಲ್ಲಿ ತಾವು ನಮಗೆಲ್ಲ ಗೊತ್ತಿರ್ಬೋದು, ಕೆಲವು ಸೊಸೈಟಿಗಳಿವೆ, ಅದು ಏನಾಗ್ತದೆ ಅಂತ ಹೇಳಿದ್ರೆ ಅದು ಜನರಿಗೆ ಅದರಿಂದ ಪ್ರಯೋಜನ ಆಗದೇ ಇರತಕ್ಕಂಥ ಸೊಸೈಟಿಗಳು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ. ಅದು ಆಗಬಾರ್ದು. ಯಾಕಂತ ಹೇಳಿದ್ರೆ ರೈತರು ನಂಬಿಕೊಂಡು ಬಂದಿರತಕ್ಕಂಥ ಸೊಸೈಟಿಗಳು ಏನಿವೆ, ಆ ಭಾಗದ ಸದಸ್ಯರಾಗಿದ್ದಾರೆ, ಅವರ ಶೇರ್ಗಳಿವೆ, ಅದರಲ್ಲಿ ಅವರಿಗೆ ನಿರಂತರವಾದ ಸಹಕಾರ ಮಾಡತಕ್ಕಂಥ ವ್ಯವಸ್ಥೆಗಳು, ಯೋಜನೆಗಳಿವೆ. ಅದು ಜನಪರವಾಗಿರ್ತಕ್ಕಂಥ ಮನಸ್ಸು ನಮ್ಮಲ್ಲಿದ್ದಾಗ ಮಾತ್ರ ಜನರಿಗೆ ಅದರಿಂದ ಪ್ರಯೋಜನ ಆಗಲಿಕ್ಕೆ ಸಾಧ್ಯ ಇದೆ. ಅದನ್ನು ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗದೆ, ಇವತ್ತು ಮಹೇಶ್ ಚೌಟ ಮತ್ತು ಅವರ ಟೀಮ್ ಒಳ್ಳೆಯ ರೀತಿಯಿಂದ ರಾಜಕೀಯ ರಹಿತವಾಗಿ ಎಲ್ಲರನ್ನ ಪ್ರೀತಿಸಿಕೊಂಡು ಬಂದುದರಿಂದ ಇವತ್ತು ಇಷ್ಟೊಂದು ವ್ಯವಸ್ಥೆಗೆ ಬರಲಿಕ್ಕೆ ಕಾರಣ ಆಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಎಲ್ಲರಲ್ಲಿ ಎಲ್ಲಿ ಕೂಡ, ಯಾಕಂದರೆ ಆಡಳಿತ ನಮಗೆ ಒಂದು ಜವಾಬ್ದಾರಿ ಸಿಕ್ಕಿದ ಮೇಲೆ ನಾವು ಅದರಲ್ಲಿ ರಾಜಕೀಯ ಮಾಡಲಿಕ್ಕಿಲ್ಲ. ನಾವು ಎಲ್ಲರನ್ನು ಕೂಡ ಪ್ರೀತಿಸಿಕೊಂಡು ವಿಶ್ವಾಸ ಗಳಿಸ್ತಕ್ಕಂಥ ವ್ಯವಸ್ಥೆಗೆ ಕೈ ಹಾಕಿದಾಗ ಮಾತ್ರ ಅದರಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ. ಈಗಾಗಲೇ ಮಹಾಬಲೇಶ್ವರ ಭಟ್ರು 1976ರಲ್ಲಿ ಈ ಒಂದು 3 ಗ್ರಾಮಗಳನ್ನು ಒಗ್ಗೂಡಿಸಿ ಸಂಘವನ್ನು ಮಾಡಿದರು. ಅವರ ದೂರದೃಷ್ಟಿ ಏನು ಅಂತ ಹೇಳಿದ್ರೆ, ಈ ಪರಿಸರದ ಜನರಿಗೆ, ಮುಂದಿನ ಪೀಳಿಗೆಗೆ ಇದರಿಂದ ಏನಾದರೂ ಒಳ್ಳೆಯ ಕೆಲಸ ಆಗಬೇಕು ಅಂತಕ್ಕಂಥದ್ದ ಯೋಚನೆ ಅವರಲ್ಲಿ ಇದ್ದುದರಿಂದ ಇವತ್ತು ಜನರಿಗೆ ಇಷ್ಟೊಂದು ವ್ಯವಸ್ಥೆ ಆಗಲಿಕ್ಕೆ ಸಾಧ್ಯ ಆಗಿದೆ. ಈಗಾಗಲೇ ನಮ್ಮ ಖಾದರ್ ಅವರು ಹೇಳಿದರು, ಅಲ್ಲಿ ನರಿಗಾಣದಲ್ಲಿ ಒಂದು ಶಾಲೆ ಮಾಡಲಿಕ್ಕೆ ಅವರ ಕಾರಣ, ಅವರ ಕುಟುಂಬ ಕಾರಣ ಅಂತಕ್ಕಂಥ ವಿಚಾರವನ್ನು ಹೇಳಿದರು. ನಮ್ಮ ಹಿರಿಯರಂತ ಗೋಪಾಲ್ ಭಟ್ರು ಅವರು ಇದ್ದಾರೆ. ಅವರು ನಾನು ಸುಮಾರು ಒಂದು 30-40 ವರ್ಷದಿಂದ ಅವ್ರನ್ನ ನೋಡ್ತಾ ಇದ್ದೇನೆ. ಅವರು ಕೂಡ ಪ್ರತಿದಿನ ತಾಲೂಕು ಆಫೀಸಿಗೆ ಬಂದು ಜನರ ಕೆಲಸ ಮಾಡ್ತಿದ್ದಂಥ ಒಂದು ಜನ. ಮಹಾಬಲೇಶ್ವರ ಭಟ್ರು ಕೂಡ ಅವರು ಕೂಡ ನಮ್ಮ ಪದ್ಮನಾಭ ನರಿಗಾಣರು ಕೂಡ ಅವರ ಜೊತೆ ಸೇರಿ ಕೆಲಸ ಮಾಡಿದಂಥ ಇತಿಹಾಸಗಳು. ಯಾಕಂತ ಹೇಳಿದ್ರೆ ನಾವು ಇವತ್ತು ಇತಿಹಾಸಗಳನ್ನು ಮೆಲುಕು ಹಾಕತಕ್ಕಂಥ ಕೆಲಸ, ನಮ್ಮ ಮುಂದಿನ ಪೀಳಿಗೆಗೆ ಇತಿಹಾಸವನ್ನು ತಿಳಿಸ್ತಕ್ಕಂಥ ಕೆಲಸ ಆದಾಗ ಮಾತ್ರ ನಮ್ಮಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆಗಳು ಮುಂದೆ ಬರಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಇನ್ನು ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗದೆ, ಈ ಸಂಘ ಇನ್ನೂ ಕೂಡ ಒಳ್ಳೆಯ ರೀತಿಯ ಕೆಲಸ ಮಾಡುವುದರ ಮೂಲಕ ಈ ಪರಿಸರದ ರೈತರಿಗೆ ಮತ್ತು ಕೃಷಿಕರಿಗೆ ಮತ್ತು ಉಳಿದ ಎಲ್ಲ, ಯಾಕಂದರೆ ಕೇವಲ ರೈತರಿಗೆ ಇರುವಂಥದ್ದಲ್ಲ, ಬೇರೆ ಕೂಡ ಬೇರೆ ಸಾಲಗಳನ್ನು ಕೊಡುವಂಥ ಯೋಜನೆಗಳು ಇವೆ. ಅದರಿಂದ ಜನರಿಗೆ ಪ್ರಯೋಜನ ಆಗಲಿ, ಈ ಸಂಘ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ. ಈ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರಿಗೆ, ಸಿಬ್ಬಂದಿ ವರ್ಗದವರಿಗೆ ನಾನು ವಿಶೇಷದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ದುರ್ಗಲೆ ಅಂಚಿನ ಉಳ್ಳಾಲ್ತಿ ಬಂಟೆ ಜಾವದೆ ಅತ್ತಂದೆ ಈ ಕ್ಷೇತ್ರ ಸಂಬಂಧಪಟ್ಟಲೆಗನಿ ಪರಿಸರದ ಮಾತಾ ಶಕ್ತಿ ದೇವರನ್ನೆಲ್ಲ, ದೈವ ದೇವರನ್ನೆಲ್ಲ ನೆನೆತಂದು ಈತ ಚಂದ್ರಗಿರಿ ನೂತನ ವ್ಯವಸಾಯ ಸಂಘದ ಕಟ್ಟಡ ಉದ್ಘಾಟನೆಯ ಸಮಾರಂಭ ರೆಡ್ ಬಾತರ ಕೈರಂಗಳ ವ್ಯವಸಾಯ ಸಹಕಾರ ಸಂಘ పూపాడి కల్లడు బాళేపణి గ్రాముడు ఈతకాలుడు ನಡತೊಂದು ಬತ್ತಂಡು ಅಂಜಿನ ಬಹು ಬೇಡಿಕೆದ ಪ್ರಕಾರ ಕೈರಂಗಳ ನರಿಗಾಣ ದಕ್ಕಲೆಗೆ ಇಂಚಿ ಈ ಭಾಗವು ಈ ಭಾಗದ ಜನಕ್ಕಲೆಗೆ పూಪಾಡಿಗಳು ಮುಟ್ಟ ಪೈರ ಕಷ್ಟ ಉಂಡು ಆಯ್ನಾತ್ ಮೂಲೊಂಜಿ ಶಾಖೆ ಆವಡು ಒಂದು ಪಡೆದು ಬೇಡಿಕೆ ಪ್ರಕಾರ ಇತ್ತದ ಸಹಕಾರ ಸಂಘದ ಆಡಳಿತ ವರ್ಗದಲ್ಲಿ ಬಹು ಪ್ರಯತ್ನಗಳು ಸ್ವಂತ ಜಾಗ ಖರೀದಿ ಬಂತದ್ದು, ಸ್ವಂತ ಕಟ್ಟದು ಇನ್ನು ಚಂದ್ರಗಿರಿ ಪನ್ಪುನ ಹೊಸ ಶಾಖೆಯನ್ನು ಉದ್ಘಾಟನೆ ಮಾಡ್ತಿದ್ರು. ಈ ಕೈರಂಗಳ ನರಿಗಾಣ ಗ್ರಾಮದ ಪ್ರತಿ ಕೃಷಿಕರಿಗೆಲ್ಲ ಈ ಸಹಕಾರ ಸಂಘ ದೊಡ್ಡ ಉಪಯೋಗ ಬರಡು. ಅಂಚನೆ ಈ ಸಹಕಾರ ಸಂಘ ಅಭಿವೃದ್ಧಿ ಆದ ಲಾಭದಾಯಕ ನಡತದೆ
ನಮ್ಮ ಸಹಕಾರಿ ರೈತರಿಗೆ ಮತ್ತು ಪ್ರಯೋಜನ ತಿಳ್ಕೊಳ್ಳೋ ಲೆಕ್ಕ ಈ ಗ್ರಾಮದ ಸಹಕಾರಿ ರೈತರನ್ನ ಸೇವೆ ಬೆಳೆಪುಣ ಸೌಭಾಗ್ಯ ಈ ಸೊಸೈಟಿದ ಸಿಬ್ಬಂದಿಗಳಿಗೆಲ್ಲ ಇತ್ತನ ಅಂಚಿನ ಸೊಸೈಟಿದ ಅಧ್ಯಕ್ಷರಿಗೆಲ್ಲ ಸಿಬ್ಬಂದಿ ವರ್ಗಗಳ ದೇವರು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಹೊರಲೋಡು ಜನಕುಲ್ನ ಸೇವೆಗೆ ಅವಕಾಶ ಮಂತ್ಕೊಡಂದು ನನ್ನ ಪ್ರಾರ್ಥನೆ. ಚಂದ್ರಗಿರಿ ನೂತನ ತೌಡುಗೋಳಿ ಶಾಖಾ ಕಟ್ಟಡದ ಉದ್ಘಾಟನೆಗೊಂಡಿದೆ. ಊರಿನವರ ಸಂಪೂರ್ಣ ಸಹಕಾರ, ದೇವರ ಆಶೀರ್ವಾದದಿಂದ ಇವತ್ತು ಲೋಕಾರ್ಪಣೆಗೊಂಡಂತಹ ಈ ಚಂದ್ರಗಿರಿ ಕಟ್ಟಡ ಇವತ್ತು ಪ್ರತಿಯೊಬ್ಬರ ಜನಸೇವೆಗೆ ಇವತ್ತು ಎಲ್ಲರೂ ನುಡಿದಂತೆ, ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲರೂ ಕೂಡ ಗಣ್ಯರು ಹೇಳಿದಂತೆ ಈ ಭಾಗದ ಜನರಿಗೆ ಒಂದು ಕಲ್ಪವೃಕ್ಷವಾಗಿ ಬಹಳಷ್ಟು ವರ್ಷಗಳ ಬೇಡಿಕೆ ಇತ್ತು. ಈ ಒಂದು ಪರಿಸರದಲ್ಲಿ ಇದು ಆಗಬೇಕು ಅಂತ. ಇದಕ್ಕೆ ಕಾರಣೀಭೂತರಾಗಿದ್ದಂತಹ ಹಿಂದಿನಿಂದ ಎಲ್ಲ ಅಧ್ಯಕ್ಷರುಗಳು ಕೂಡ ಶ್ರೀಯುತ ಹಿರಿಯರಾಗಿರ್ತಕ್ಕಂಥ ಸರ್ಕೊಡೇಲ್ ಮಹಾಬಲೇಶ್ವರ ಭಟ್ರವರ ನೇತೃತ್ವದಿಂದ ಹಿಡಿದುಕೊಂಡು ಇಷ್ಟರವರೆಗೆ ಉಳಿದಂಥ ಎಲ್ಲ ಅಧ್ಯಕ್ಷರುಗಳು ಅತ್ಯುತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸಿಕೊಂಡು ಹೋದ ಕಾರಣ ಮಹಾಬಲೇಶ್ವರ ಭಟ್ರವರು, ರಾಮ್ ಭಟ್ರವರು, ಎಚ್ ವಿಶ್ವನಾಥ್ ಕೊಂಡೆಯವರು, ಗೋಪಾಲ್ ಕೃಷ್ಣ ಭಟ್ ಅವರು, ನಮ್ಮ ತಂದೆಯವರಾದ ಸಂಜೀವ್ ಗಟ್ಟಿಯವರು, ಶಂಕರ್ ಭಟ್ ಅವರು, ಹಾಗೆ ಈಗಿನ ಪ್ರಸ್ತುತ ಮಹೇಶ್ ಚೌಟಾರವರ ಎಲ್ಲರ ನೇತೃತ್ವ, ಆಡಳಿತ ಮಂಡಳಿಯ ನಿರ್ದೇಶಕರುಗಳ, ಸೆಕ್ರೆಟರಿಗಳ, ಸಿಬ್ಬಂದಿ ವರ್ಗದವರ ಸಂಪೂರ್ಣ ಸಹಕಾರದೊಂದಿಗೆ ಇದು ಇವತ್ತು ಹಂತ ಹಂತವಾಗಿ ಬೆಳೆದು ಬಂದು ನಿಂತು ಯಾವತ್ತೂ ಕೂಡ ಕೈರಂಗಳ ಸೊಸೈಟಿಯ ಒಂದು ಇತಿಹಾಸ ಇದೆ. ನಮ್ಮ ಕೈರಂಗಳ ಸೊಸೈಟಿ ನಾನು ತಿಳ್ಕೊಂಡಂತೆ ಯಾವತ್ತೂ ಕೂಡ ಅದು ಲಾಸಿಗೆ ಹೋಗಲಿಲ್ಲ. ಯಾವತ್ತೂ ಹಿಂದಿನಿಂದಲೂ ಕೂಡ ಲಾಭದಾಯಕವಾಗಿಯೇ ಇದ್ದುಕೊಂಡಂತಹ ಬ್ಯಾಂಕ್ ಇದು ಇವತ್ತು ಇಷ್ಟೊಂದು ಬೆಳೀಲಿಕ್ಕೆ ಕಾರಣ ಆಯಿತು ಅಂತೇಳಿ ಎಲ್ಲರನ್ನ ನಾವು ಅಭಿನಂದಿಸ್ತಾ ಇದ್ದೇವೆ. ಇದು ಜನರು ಬಿಟ್ಟಂಥ ವಿಶ್ವಾಸ. ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋಗದೆ ಜನರು ಹೆಚ್ಚು, ನಮ್ಮ ಭಾಗದ ಕೃಷಿಕರು ಎಲ್ಲರೂ ಕೂಡ ಹೆಚ್ಚಿನವರು ನಮ್ಮ ಸೊಸೈಟಿಯಲ್ಲಿ ವ್ಯವಹಾರ ನಡೆಸಿದ್ರಿಂದ, ನಮ್ಮ ಊರಿನವರು ಹೆಚ್ಚು ಸಹಕಾರ ನಡೆಸಿದ್ರಿಂದಾಗಿ ನಮ್ಮ ಈ ಒಂದು ಶಾಖೆ ಇವತ್ತು ಲಾಭವಾಗಲಿಕ್ಕೆ ಕಾರಣೀಭೂತವಾಗಿದೆ. ಆ ನೆಲೆಯಲ್ಲಿ ಇವತ್ತು ನಾವು ಎಲ್ಲರನ್ನು ಕೂಡ ವಂದಿಸಿಕೊಂಡು, ನಾನು ಆವಾಗಲೇ ಹೇಳಿಕೆಯಲ್ಲಿ ಹೇಳಿದೆ, ಈ ಒಂದು ಶಾಖೆ ಮೇಲೆ ಬರಲಿಕ್ಕೆ ಪ್ರಮುಖ ಕಾರಣ ನಮ್ಮ ಊರಿನವರು. ನಾವು ಅವರು ಇವರು ಅಂತ ಹೇಳಿದೆವು, ಆದರೆ ಊರಿನವರು ಈ ಶಾಖೆಗೆ ಬಂದು ಹೆಚ್ಚು ವ್ಯವಹಾರ ನಡೆಸಿದ್ದಿಂದಾಗಿ, ಠೇವಣಿಟ್ಟು ಸಾಲವನ್ನು ತೆಗೆದುಕೊಂಡ ಕಾರಣದಿಂದಾಗಿ ನಮ್ಮ ಸೊಸೈಟಿ ಇವತ್ತು ಲಾಭಾಂಶದಲ್ಲಿ ಬರಲಿಕ್ಕೆ ಕಾರಣವಾಗಿದೆ. ಅದನ್ನು ಮುನ್ನಡೆಸಿಕೊಂಡು ಹೋದಂಥ ಎಲ್ಲ ಅಧ್ಯಕ್ಷರುಗಳು, ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ಕಾರಣೀಭೂತರಾಗಿದ್ದಾರೆ ಅನ್ನೋದನ್ನು ಕೂಡ ನಾನು ಈ ಸಮಯ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆ ನೆಲೆಯಲ್ಲಿ ಇವತ್ತು ನಮ್ಮ ಊರಿನ 3 ಗ್ರಾಮದ ಜನತೆ, ಕೈರಂಗಳ, ಬಾಳೆಪುಣಿ, ನರಿಂಗಾನದ ಜನತೆ ಅಭಿನಂದನಾರ್ಹರು. ಬಹುಶಃ ನಮ್ಮ ಊರಿನಲ್ಲಿ ಎಲ್ಲರೂ ಕೂಡ ಇದು ಒಳ್ಳೆಯ ಪರಿಸರ, ನಮಗೆ ಗೊತ್ತಿದೆ. ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ವಿಶ್ವಾಸವನ್ನು ಇಟ್ಟುಕೊಂಡು ಕೈ ಜೋಡಿಸಿಕೊಂಡು, ಸಹಕಾರಿ ತತ್ವದಂತೆ ವಿಶ್ವಾಸವನ್ನು ಇಟ್ಟುಕೊಂಡು ಕೈ ಜೋಡಿಸಿಕೊಂಡು ಮುನ್ನಡೆಸಿಕೊಂಡು ಹೋಗಿದ್ರಿಂದಾಗಿ ಇವತ್ತು ನಮ್ಮ ಸೊಸೈಟಿ ಇಷ್ಟು ಅಭಿವೃದ್ಧಿಗೊಂಡಿದೆ. ಅದಕ್ಕೆ ಪ್ರಮುಖವಾದಂಥ ಎಲ್ಲ ನಾನು ಊರಿನ ಹಿರಿಯರನ್ನು, ಕೃಷಿಕರನ್ನು, ತಾಯಂದಿರನ್ನು ವಂದಿಸಿಕೊಂಡು, ಬಹುಶಃ ಇವತ್ತು ಸ್ವಾವಲಂಬಿ ಬದುಕು ಮತ್ತು ಮಹಿಳೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸೊಸೈಟಿಗಳಿಗೆ ಬರಲಿಕ್ಕೆ ಆಗಿದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಇನ್ನೊಂದು ಸರ್ಕಾರದ ಸ್ತ್ರೀಶಕ್ತಿ ಯೋಜನೆಗಳು ಇವತ್ತು ಪ್ರತಿಯೊಂದು ಮಹಿಳೆಯನ್ನು ಕೂಡ ಸ್ವಾವಲಂಬಿ ನಿಲ್ಲುವಂತೆ ಮಾಡಿದೆ. ಎಷ್ಟೊಂದು ಮಹಿಳೆಯರು ತನ್ನ ಕಾಲ ಮೇಲೆ ನಿಂತುಕೊಂಡು ಸಹಕಾರಿ ಇದರಿಂದ ಸೊಸೈಟಿಗಳಿಂದ ಸಾಲ ತೆಗೆದುಕೊಂಡು ಇವತ್ತು ಸ್ವಾವಲಂಬಿ ಬದುಕನ್ನು ನಡೆಸ್ತಾ ಇದ್ದಾರೆ. ನಾನು ಯಾವತ್ತೂ ಕೂಡ ಪ್ರಭಾವತಿಯವರ ಹತ್ರ ಕೂಡ ಫೋನ್ ಮಾಡಿ ಹೇಳುವ, ಮಹಿಳೆಯರು ಯಾರಾದರೂ ಸಾಲಕ್ಕೆ ಬಂದಾಗ ಹೆಚ್ಚಿನ ಒಂದು ಆದ್ಯತೆಯನ್ನು ಮಹಿಳೆಯರಿಗೆ ಕೊಡಬೇಕು. ಅವರು ಕಷ್ಟ ಕಾಲದಲ್ಲಿರ್ತಾರೆ. ಇವತ್ತು ಮಹಿಳೆ ಕೂಡ ತನ್ನ ಮನೆಯ ಮೇಲೆ ಕಾಲಿನ ಜವಾಬ್ದಾರಿಯನ್ನು ಇಟ್ಟುಕೊಂಡು ಮಕ್ಕಳನ್ನು ಓದಿಸೋದು ಎಲ್ಲ ಜವಾಬ್ದಾರಿಯನ್ನು ಕೂಡ ಇವತ್ತು ಮಹಿಳೆಯರು ನಿರ್ವಹಿಸ್ತಾರೆ. ಪುರುಷರ ಸಹಕಾರವನ್ನು ಪಡೆದುಕೊಂಡು ಮಹಿಳೆ ಕೂಡ ಇವತ್ತು ಸ್ಥಾನಮಾನದಲ್ಲಿ ತುಂಬ ಜವಾಬ್ದಾರಿಯನ್ನು ಗಳಿಸ್ತಾಳೆ. ಹಾಗಾಗಿ ನನ್ನದು ಕೂಡ ವಿನಂತಿ, ನಮ್ಮ ಸೊಸೈಟಿ ಅಧ್ಯಕ್ಷರಲ್ಲಿ ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳಲ್ಲಿ ಹೆಚ್ಚಿನವರು ಬಂದಾಗ ಆದ್ಯತೆಯನ್ನು ನೀಡಿ ಅವರಿಗೆ ಒಂದು ವೀರೇಂದ್ರ ಹೆಗ್ಡೆಯವರು ಒಂದು ಹೇಳಿದಂಥ ಮಾತು ನೆನಪಾಗ್ತದೆ. ಅವರು ಈ ಸ್ವಸಹಾಯ ಸಂಘವನ್ನು ನಿರ್ಮಾಣ ಮಾಡಿದ್ದು ಯಾಕೆ ಅಂತ ಹೇಳಿದರೆ, ಕಷ್ಟದಲ್ಲಿರ್ತಕ್ಕಂತಹ ವ್ಯಕ್ತಿಗೆ ಕಿರುಬೆರಳನ್ನು ಕೊಟ್ಟಾಗ ಅದು ಇಟ್ಕೊಂಡ್ರೆ ಅವನಿಗೆ ತುಂಬ ಸಹಾಯ ಆಗ್ತದೆ.
ಹಾಗೆ ಒಬ್ಬ ಕಷ್ಟದಲ್ಲಿರುವಂತಹ ವ್ಯಕ್ತಿ ಯಾವುದೋ ಒಂದು ವ್ಯವಹಾರ ನಡೆಸಲಿಕ್ಕೆ, ಮನೆ ಕಟ್ಟಲಿಕ್ಕೆ, ಇನ್ನೊಂದಕ್ಕೆ, ಕೃಷಿ ಸಾಲಕ್ಕೆ ಬಂದಾಗ ಸೊಸೈಟಿ ಅವರನ್ನು ಅತ್ಯುತ್ತಮ ರೀತಿಯಲ್ಲಿ ನಡೆದುಕೊಂಡು ಅವರಿಗೆ ಸಾಲವನ್ನು ನೀಡಿದರೆ ಆವಾಗ ಖಂಡಿತವಾಗಿ ಕೂಡ ಒಬ್ಬ ವ್ಯಕ್ತಿ ಅದರಿಂದಾಗಿ ಅಭಿವೃದ್ಧಿಗೊಳ್ತಾನೆ. ಆಗ ಅವ್ರು ಹೇಳ್ತಾರೆ, ನನಗೆ ಈ ನಮ್ಮ ಸೊಸೈಟಿ ಸಾಲ ಕೊಟ್ಟಿದ್ದಾಗಿ ನಾನು ಇಷ್ಟೊಂದು ಬೆಳೀಲಿಕ್ಕೆ ಆಯಿತು ಅಂತ. ಆ ಮಾತು ಬಂದಾಗ ಸಾಲ ಕೊಟ್ಟವರಿಗೂ ಧನ್ಯತೆ ಇದೆ, ತೆಗೆದುಕೊಂಡವನಿಗೂ ಕೂಡ ಧನ್ಯತೆ ಇದೆ. ಹಾಗಾಗಿ ಖಂಡಿತವಾಗಿ ಕೂಡ ಮರುಪಾವತಿ ಮಾಡುವವರು ಕೂಡ ಸರಿಯಾಗಿ ಸಾಲವನ್ನು ನೀಡಿದರೆ ಆಗ ಸಂಘವು ಕೂಡ ಬೆಳೀತದೆ ಎನ್ನುವಂತಹ ಮಾತನ್ನು ಹೇಳಿಕೊಂಡು ಬಹುಶಃ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸರ್ವ ರೀತಿಯ ಸಹಕಾರವನ್ನು ನೀಡಿದಂಥ ಎಲ್ಲರಿಗೂ ಕೂಡ ವಂದಿಸಿಕೊಂಡು ಇವತ್ತು ನಮ್ಮ ತಂದೆಯವರು ಇಲ್ಲದ್ರೆ ಬರ್ತಿದ್ರು ಅನಾರೋಗ್ಯದ ಕಾರಣ. ಬಹುಶಃ ನಾನು ಹೇಳಿದೆ, ಭಾಳಷ್ಟು ಸಂತೋಷ ಆಗಿದೆ. ಮಹೇಶ್ ಚೌಟ್ರವರು ಮನೆಗೆ ಬಂದು ಹೇಳಿದ್ರು, ಅವರ ಹತ್ರ ಭಾಳ ಸಂತೋಷ, ಕಣ್ಣೀರು ಬಂತು. ಇವತ್ತು ಈ ಸಂಘದ ಉದ್ಘಾಟನೆ ಆಗ್ತಿದೆ ಅಂತೇಳಿ. ಬಹುಶಃ ಅವರ ಸೇವೆ, ಎಲ್ಲರೂ ಹಿರಿಯರು ಕೊಟ್ಟಂತಹ ಸೇವೆ ಇವತ್ತು ಖಂಡಿತವಾಗಿ ಕೂಡ ಸರ್ಕೊಡೇಲ್ ಮಹಾಬಲೇಶ್ವರ ಭಟ್ರವರಿಂದ ಸ್ಥಾಪನೆಗೊಂಡಂತಹ ಈ ಸಂಸ್ಥೆ ಮುಂದಕ್ಕೂ ಕೂಡ ಎಲ್ಲರ ಸಹಕಾರದಿಂದ ಬೆಳೆಯಲಿ. ನಿಮ್ಮೆಲ್ಲರ ಹಿರಿಯರ ಆಶೀರ್ವಾದ ಖಂಡಿತವಾಗಿಯೂ ಇರಲಿ. ಈ ಭಾಗದ ಜಿಲ್ಲಾ ಪಂಚಾಯತಿನ ಸದಸ್ಯೆಯಾಗಿ ಕೂಡ ನಮ್ಮಿಂದ ಎಷ್ಟು ಸಹಕಾರ ಸಂಸ್ಥೆಗಳಿಗೆ ಸಹಕಾರ ಮಾಡಲಿಕ್ಕೆ ಆಗದೆ ಅದನ್ನು ಕೂಡ ನಮ್ಮ ಜಿಲ್ಲಾ ಪಂಚಾಯತಿಂದ ಕೊಡುವುದನ್ನು ಮಾಡಿದ್ದೇವೆ. ಕಳೆದ ಸರಿ ಕೂಡ ಮಹಿಳಾ ಕೋಆಪರೇಟಿವ್ ಸೊಸೈಟಿ ಮಂಟಪದವಿನ ಹಾಲು ಉತ್ಪಾದಕ ಸೊಸೈಟಿ ಕೂಡ ಸಹಕಾರವನ್ನು ನೀಡಿದೆ. ಪ್ರಭಾವತಿ ಹತ್ರ ಕೇಳಿದೆ, ಅವರಿಗೆ ಹಿಂದಿನ ವರ್ಷ ನಮ್ಮ ಜಿಲ್ಲಾ ಪಂಚಾಯತ್ ಸಿಗುವುದನ್ನು ನೀಡಿದ್ದೇವೆ. ನಾವು ಜಿಲ್ಲಾ ಪಂಚಾಯತಿಯಲ್ಲಿ ಕೂಡ ಹೇಳಿದೆ, ಎಲ್ಲ ಸಹಕಾರಿ ಸಂಘಗಳಿಗೆ ಸಹಕಾರವನ್ನು ನೀಡಿದರೆ ಖಂಡಿತವಾಗಿ ಕೂಡ ಒಂದು ಏನಾದರೂ ಸಹಕಾರ ಮಾಡಿದಂತ ಆಗ್ತದೆ ಎನ್ನುವಂಥ ನೆಲೆಯಲ್ಲಿ ಮುಂದಿನ ದಿನದಲ್ಲಿಯೂ ಕೂಡ ನಮ್ಮಿಂದ ಆಗುವಷ್ಟು ಸಹಕಾರವನ್ನು ಖಂಡಿತವಾಗಿ ಕೂಡ ನೀಡ್ತೇವೆ. ಹಾಗೆ ತಮಗೆಲ್ಲರಿಗೂ ಕೂಡ ವಂದಿಸಿ, ಎಲ್ಲ ನಿರ್ದೇಶಕರುಗಳಿಗೂ ಕೂಡ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಮಗದೊಮ್ಮೆ ವಂದಿಸಿ, ನಮಗೂ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ನಿಮಗೆ ವಂದಿಸಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಭಾರತ್, ಜೈ ಹಿಂದ್. ಓದಿದ್ದು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ 95-96 ಆ ಸಮಯದಲ್ಲಿ ಈ ಪರಿಸರಕ್ಕೆ ಬಂದಾಗ ನಮ್ಮ ಮುಡಿಪು ಹತ್ತಿರ ಬರ್ತಾ ಇದ್ದೆವು. ನಮಗೆ ಇದು ಒಂದು ರೀತಿ ತುಂಬ ಮಂಗಳೂರಿನಿಂದ ತುಂಬ ದೂರ ಅಂತ ಅನಿಸ್ತಾ ಇತ್ತು. ಆದರೆ ಇವತ್ತು ನಮ್ಮ ಈ ಪರಿಸರ ಕೈರಂಗಳಾಗಿರ್ಬೋದು, ಮುಡಿಪು ಆಗಿರ್ಬೋದು ಅಥವಾ ತೌಡುಕೋಳಿ ಆಗಿರ್ಬೋದು, ಅತ್ಯಂತ ಸಮೃದ್ಧಿಯಾದ ಒಂದು ಮಂಗಳೂರಿನ ಅತ್ಯಂತ ಮಂಗಳೂರನ್ನು ಈಗ ಪ್ರಾಯಶಃ ದಾಟ್ಕೊಂಡು ಒಟ್ಟಿಗೆ ಸೇರ್ತಾ ಇದೆ. ವೇದಿಕೆಯಲ್ಲಿರುವಂಥ ಎಲ್ಲ ಸಂಘದ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ನಮ್ಮ DCC ಬ್ಯಾಂಕಿನ ನಿರ್ದೇಶಕರೇ, ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರೇ, ಎಲ್ಲವರನ್ನು ವಂದಿಸುತ್ತಾ ಒಂದೆರಡು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾವು ರಾಜ್ಯ ಮಟ್ಟದ ಯಾವುದೇ ಒಂದು ಸಭೆ ಸಮಾರಂಭಕ್ಕೆ ಹೋದರೆ ನಮಗೆ ದಕ್ಷಿಣ ಕನ್ನಡ ಉಡುಪಿಯವರಿಗೆ ಅಧಿಕಾರಿಗಳಿಗೆ ಮಾತಾಡಲಿಕ್ಕೆ ಹೇಳ್ತಾರೆ. ಯಾಕಂತ ಹೇಳಿದರೆ ಸಹಕಾರಿ ರಂಗದಲ್ಲಿ ನಾವು ಒಂದು ಪ್ರಾಮಾಣಿಕತೆ, ನಿಷ್ಠೆ, ಕಾರ್ಯಕ್ಷಮತೆಯಿಂದ ನಮ್ಮದೇ ಆದ ಒಂದು ಛಾಪನ್ನು ನಾವು ಹೊಂದಿದ್ದೇವೆ. ಎಲ್ಲಿ ಕೂಡ ಪ್ರಾಯಶಃ ನೀವು ಉತ್ತರ ಕರ್ನಾಟಕಕ್ಕೆ ಹೋದರೆ ಒಂದು ಕೇಂದ್ರ ಕಚೇರಿ ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಇರ್ಬೋದು, ಎಲ್ಲಿ ಕೂಡ ನಿಮಗೆ ಒಂದನೇ ನೆಲ ಮಾಡಿ ಬಿಟ್ಟು ಮೇಲಿನ ಮಾಡಿ ಎಲ್ಲಿ ಕಾಣಲಿಕ್ಕೆ ಸಿಗುವುದೇ ಇಲ್ಲ. ಆದರೆ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇಂಥ 10 ಸಂಸ್ಥೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ. ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಹೆಚ್ಚು ವ್ಯವಸ್ಥಿತ ಒಂದು ಕಮರ್ಷಿಯಲ್ ಗ್ರೋತ್ ಅಂತ ಹೇಳ್ಬೋದು. ಅದು ಇನ್ಫೋಸಿಸ್ ಆಗಿರ್ಬೋದು, ಅದು ಬೇರೆ ಬೇರೆ ವ್ಯವಸ್ಥೆಗಳು ಇಲ್ಲಿ ನಮ್ಮ ಮುಡಿಪು ಸುತ್ತಮುತ್ತಲು ಆಗ್ತಾ ಇರೋದ್ರಿಂದ ಇಲ್ಲಿ ಆರ್ಥಿಕ ಸಂಘದ ಅಥವಾ ಆರ್ಥಿಕ ಸಂಸ್ಥೆಯ ಅವಶ್ಯಕತೆ ಸಾಕಷ್ಟು ಇದೆ. ಅದರೊಂದಿಗೆ ನಮ್ಮ ಸಾಮಾನ್ಯ ಜನರ, ಅದು ಯಾರೇ ಆಗಿರ್ಬೋದು, ಅತಿ ಸಾಮಾನ್ಯ ಜನ ಅವರಿಗೆ ಅವರ ಆರ್ಥಿಕ ವ್ಯವಸ್ಥೆಗೆ ಪ್ರಾಯಶಃ ತೌಡುಕೋಳಿಯ ಈ ಶಾಖೆ ಚಂದ್ರಗಿರಿ ಸುಂದರವಾದ ಒಂದು ಕಟ್ಟಡ ಇವತ್ತು ಲೋಕಾರ್ಪಣೆಗೊಂಡಿದೆ. ರೇಷನ್ನಿಂದ ಹಿಡಿದು ಪ್ರತಿಯೊಂದು ಬ್ಯಾಂಕಿಂಗ್ ವಿಭಾಗ, ಪ್ರತಿಯೊಂದು ಅವಶ್ಯಕತೆ ಕೂಡ ನಮ್ಮ ರೈತ ಬಾಂಧವರಾಗಿರ್ಬೋದು, ನಮ್ಮ ಸಾಮಾನ್ಯ ಪ್ರಜೆಗಳಾಗಿರ್ಬೋದು, ನಮ್ಮ ಸಾಮಾನ್ಯ ಸದಸ್ಯರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಈ ಸುಂದರ ಚಂದ್ರಗಿರಿ ಕಟ್ಟಡದ ಸೇವೆ ಲಭಿಸಲಿ. ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರು ಯಾವುದೇ ವಿಷಯದಲ್ಲಿ ಕೂಡ ನಾವು ಕೇಳ್ಕೊಂಡಾಗ ಕೂಡ ಅವರು ನಮ್ಮೊಟ್ಟಿಗೆ ಇರ್ತಾರೆ. ಕಳೆದ ಲಾಕ್ಡೌನ್ನಲ್ಲಿ ಕೂಡ ನನ್ನನ್ನು ಮತ್ತು ನಮ್ಮ ARನ್ನು ಇಲ್ಲೇ ಒಂದು ಕೇರಳದಿಂದ, ಅದು ಹೇಳಿದರೆ ತಪ್ಪಾಗ್ತದೆ ಗೊತ್ತಿಲ್ಲ, ಬೇರೆ ರಾಜ್ಯಗಳಿಂದ ನಮ್ಮ
ಬಾರ್ಡರ್ ಮೂಲಕ ಬರಬಾರ್ದು ಅಂತ ತಪಾಸಣೆ ಇರುವಾಗ ಅವ್ರ ಪಾಪ ವೈಯಕ್ತಿಕವಾಗಿ ನಾವೇನು ಕೇಳ್ಕೊಂಡಿದ್ದೆಲ್ಲ, ನಮ್ಮ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು, ನಮ್ಮ ಹೆಲ್ತ್ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಅವರಿಗೆ ಸಾಕಷ್ಟು ನೀರು, ಆಹಾರ ಪ್ರತಿಯೊಂದು ಕೂಡ ನಾವು ಏನು ಕೇಳಿದರೆ ಕೂಡ ಇಲಾಖೆ ಕಡೆಯಿಂದ ಏನು ಕೇಳಿದರೆ ಕೂಡ ನಮ್ಮ ಸರ್ಕಾರದ ಕಡೆಯಿಂದ ಪ್ರತಿಯೊಂದು ಸಮಾಜಮುಖಿಯಾದ ಅವರ ಚಿಂತನೆಗೆ ನಾನು ಆಭಾರಿ ಸಲ್ಲಿಸ್ತಾ, ಅಧ್ಯಕ್ಷರು ಮತ್ತು ಇವರು ನಮ್ಮ ಇಲಾಖೆ ಮೇಲೆ, ನಮ್ಮ ವ್ಯವಸ್ಥೆ ಮೇಲೆ ತುಂಬ ಪ್ರೀತಿ ವಿಶ್ವಾಸ ಇಟ್ಟು, ಆದ್ದರಿಂದ ಸ್ವಲ್ಪ ಕಷ್ಟ ಆದರೆ ಕೂಡ ನಾನು ಅವ್ರಿಗೆ ಹೇಳಿದ್ದೇನೆ, ನಾನು ಖಂಡಿತ ಬರ್ತೇನೆ, ಅದು ತಡ ಆಗ್ಬೋದು. ಯಾಕೆಂತ ಹೇಳಿದರೆ ಅಲ್ಲಿ ಜವಾಬ್ದಾರಿ ಇದ್ದಿದ್ದರಿಂದ ಅಲ್ಲಿ ಬೆಳಿಗ್ಗೆ ಹೋಗಿ 10 ಗಂಟೆಗೆ ಹೋಗಿ ಸ್ವಲ್ಪ ಅಲ್ಲಿ ನಮ್ಮ ಮಹಾಸಭೆ ಪ್ರಾರಂಭ ಆಗ್ಲಿಕ್ಕೆ ಸ್ವಲ್ಪ ತಡ ಆಯಿತು. ಏನೇ ಇರಲಿ, ಇವತ್ತು ಹೆಚ್ಚಿನ ಕಡೆಗೆ ಮಹಾಸಭೆಗಳಲ್ಲಿ ಆಗ್ತಾ ಇದೆ. ತಮ್ಮೊಂದಿಗೆ ಇಲಾಖೆ ಇದೆ. ನೀವು ಏನೇ ಇದ್ದರೂ ಕೂಡ, ನಿಮ್ಮದು ಯಾವುದೇ ಪ್ರಸ್ತಾವನೆ ಏನೇ ಇದ್ದರೂ ಕೂಡ ನಾವು ನಿಮ್ಮೊಂದಿಗೆ ಇದ್ದೇವೆ ಎಂಬ ಒಂದು ಭರವಸೆ ನೀಡುತ್ತಾ, ತಾವು ನಮ್ಮ ಸದಸ್ಯರು, ನಮ್ಮ ಜನರು, ಕಟ್ಟ ಕಡೆಯ ಸದಸ್ಯರಿಗೆ ಕೂಡ ಎಷ್ಟು ಸಾಧ್ಯ ಅಷ್ಟು ಉತ್ತಮವಾದ ಒಂದು ಸೇವೆ ಕೊಡುವ ತಮ್ಮ ಒಂದು ಮನೋಭಿಲಾಷೆ ಇದೇ ರೀತಿ ಮುಂದುವರೆಯಲಿ. ಈ ಸುಂದರವಾದ ಚಂದ್ರಗಿರಿ ಕಟ್ಟಡದ ಲೋಕಾರ್ಪಣೆ ಸಂದರ್ಭದಲ್ಲಿ ಈ ಪರಿಸರದ ಎಲ್ಲ ಜನರು ಕೂಡ ತಮಗೆ ಬೇಕಾದಂಥ ಯಾವುದೇ ಸಾಲ ಸೌಲಭ್ಯ ಮತ್ತು ಇಲ್ಲಿ ಕೊಡ್ತಾ ಇರುವಂಥ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ತಾವು ಕೂಡ ಬೆಳಿಬೇಕು, ಅದರೊಂದಿಗೆ ಈ ಸಂಘ ಕೂಡ ಬೆಳಿಬೇಕು ಎಂಬ ಒಂದು ಅಭಿಲಾಷೆಯನ್ನು ನಾನು ತಮ್ಮ ಮುಂದೆ ಇಡ್ತಾ, ನನಗೆ ಕೂಡ ಅವಕಾಶ ಕೊಟ್ಟಂತ ತಮಗೆಲ್ಲ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಸಹಕಾರ. ಆಗಿದೆ. ಆದ್ದರಿಂದ ನಮ್ಮ ಗ್ರಾಮದ ಗ್ರಾಮಸ್ಥರು ಒಳ್ಳೆಯ ರೀತಿಯಲ್ಲಿ ಈ ಸಂಸ್ಥೆಗೆ ಸಹಕಾರವನ್ನು ಕೊಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಹಾಗೂ ಈ ಸಂಸ್ಥೆಯು ಜಿಲ್ಲಾ ಮಟ್ಟದಲ್ಲಿಯೂ ಒಂದು ಹೆಸರನ್ನು ಗಳಿಸಲಿ ಎಂದು ಹೇಳಿಕೊಳ್ಳುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ಅಂತ ಹೇಳಿದರೆ, ಸಮುದ್ರದ ಮಧ್ಯೆ ಬಿರುಗಾಳಿ ಸಿಕ್ಕಿದ ಹಡಗಿನಂತಾಗಿದೆ ಕಸ್ತೂರಿ ಅಕ್ಕ. ಕಂಡಪಟ್ಟು ಜನ ಮಾತಾಡಿದ್ದಾರೆ, ನಾನು ಏನು ಮಾತಾಡೋದು ಗೊತ್ತಿಲ್ಲ. ಆದರೆ ಒಬ್ಬ ಸಹಕಾರಿಯಾಗಿ ಸಭೆಯಲ್ಲಿ ಆರಂಭದ ಜನ ಎಷ್ಟು ನಾನು ಲೆಕ್ಕ ಮಾಡಿದ್ದೇನೆ, 800 ಜನ ಇತ್ತು. ಈಗ ಲೆಕ್ಕ 83 ಜನ, ನೀವು 3 ಜನ ಬಂದಿರಿ, 86 ಜನ ಆಯಿತು. ಇಷ್ಟು ಜನ ನಿಜವಾದ ಅರ್ಥದಲ್ಲಿ ಸಹಕಾರ ಸಂಘದ ಮೇಲೆ ಪ್ರೀತಿ ಇಟ್ಟು ನೀವು ಕುಳಿತವರು ಅಂತ ನಾನಾದರೂ ಭಾವಿಸ್ಕೊಂಡಿದ್ದೆ. ಸರ್ಕಾರಕ್ಕೆ ಅನ್ನುವಂಥ ಒಂದು ಕಾಲ್ಪನಿಕ ದೇಹ ಸರ್ಕಾರಕ್ಕೆ. ಸಹಕಾರ ಕ್ಷೇತ್ರದ ಸಹಕಾರ ಮಂತ್ರಿಗೆ ಒಂದು ಕನಸು ಬಿದ್ದಾಗ ಮರದಿವಸ ಅದನ್ನು ಜಾರಿ ಮಾಡ್ತಾರೆ. ಮಮತಾ ಕಟ್ಟಿ ಉಲ್ಲೇಖ ಮಾಡಿದರು, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ವಿದೇಶದಂಥ ಸಹಕಾರ ಸಂಘಗಳನ್ನು ತಮ್ಮ ಅನುಕೂಲಕ್ಕೆ ಬೇಕಾದ ಹಾಗೆ, ಈಗ ಕ್ಷೇತ್ರ ಮರುವಿಂಗಡಣೆ ಮಾಡಿದ ಹಾಗೆ ಅನುಕೂಲಕ್ಕೆ ಬೇಕಾದ ಹಾಗೆ ಎಮಾಲ್ಗಮೇಷನ್ ಮಾಡಿದರು. ನರಿಂಗಾನ ಸೇವಾ ಸಹಕಾರ ಸಂಘ, ಕೈರಂಗಳ ಸೇವಾ ಸಹಕಾರ ಸಂಘ ಮತ್ತು ಬಾಳೆಪುಣಿ ಸೇವಾ ಸಹಕಾರ, ಈ 3 ಸಂಘಗಳನ್ನು ಸೇರಿಸಿ ಕೈರಂಗಳ ಸೇವಾ ಸಹಕಾರ ಸಂಘ ಅಂತ ಎಮಾಲ್ಗಮೇಷನ್ ಆಯಿತು. ಕುರುನಾಡ ಸೇವಾ ಸಹಕಾರ ಸಂಘ, ಪಜೀರ ಸೇವಾ ಸಹಕಾರ ಸೇರಿಕೊಂಡು ಅಮ್ಮೆಂಬಳ ಸೇವಾ ಸಹಕಾರ ಸಂಘ ಆಯಿತು. ಈಗ ಇನ್ನು ಸರ್ಕಾರ ಹೇಳ್ತದೆ, ಅಲ್ಲ ಅವು ಐಜಿ ಕುಡಾಪುಲೆ ಹೊಡಿಬೇಕಂತೆ. ಹೇಗೆ? ಗ್ರಾಮಕ್ಕೊಂದು ಗ್ರಾಮ ಪಂಚಾಯತ್ಗೊಂದು ಸಹಕಾರ ಸಂಘ, ಗ್ರಾಮ ಪಂಚಾಯತ್ ಸಹಕಾರ ಸಂಘ. ಅದು ಯಾಕೆ 3 ಸಹಕಾರ ಜೊತೆ ಮಾಡಿದರೆ ಗೊತ್ತಿಲ್ಲ, ಈಗ ಪುನಃ ಯಾಕೆ ಹೊಡಿತಾರದೆ ಗೊತ್ತಿಲ್ಲ. ಒಂದು ಮಾಡಬೇಕು ಸರ್ಕಾರ ಹೇಳಿದ್ರೆ ಮಾಡಬೇಕು. ಒಂದು ಹಾಡು ಆಗಾಗ ನೆನಪಾಗ್ತದೆ, ಒಳಿತು ಮಾಡು ಮನಸ್ಸ ನೀರುದು 3 ದಿವಸ ಅಲ್ಲ. ಸಹಕಾರ ಆಡಿದ ಮೇಲೆ 5 ವರ್ಷ ಇರ್ತದೆ, 5 ವರ್ಷ ಇರ್ತದೆ. ಈ 5 ವರ್ಷದಲ್ಲಿ ಒಂದು ಸಹಕಾರ ಸಂಘ ಆಡಳಿತ ಮಂಡಳಿ ಸದಸ್ಯರಿಗೆ ಹೇಗೆ ಒಳಿತು ಮಾಡಬಹುದು ಅಂತ ಯೋಚನೆ ಮಾಡಬೇಕು ಮಹೇಶಣ್ಣ. ಇವತ್ತು ತೌಡುಗೋಳಿಯಲ್ಲಿ ಒಂದು ಕರುಣಾಕರ್ ಶೆಟ್ಟರ ಕೃಪಾ ಕಟಾಕ್ಷದಿಂದ 6 ಸೆಂಟ್ ಸಾಲ ಜಾಗ ಕೊಟ್ಟರಲ್ಲ ಕರ್ನಾಟಕ. ನೀವು ನಾನು ಸಹಕಾರ ಕ್ಷೇತ್ರದಿಂದ ಸಾಷ್ಟಾಂಗ ಪ್ರಣಾಮ ಮಾಡ್ತೇನೆ. 6 ಸೆಂಟ್ ಆದ ನೀವು ಕೊಟ್ಟಿದ್ದೀರಲ್ಲ. ಈ ಕೈರಂಗಳ ಸೇವಾ ಸಹಕಾರ ಸಂಘ ಆರಂಭ ಆದದ್ದು ಮಹೇಶಣ್ಣ ನನ್ನಪ್ಪ ಅಲ್ಲಿ ಜಾಗ ಕೊಟ್ಟದ್ದು. ನಿಮ್ಮ ಈಗ ಹೆಡ್ ಆಫೀಸ್ ಉಂಟಲ್ಲ, ಆಗ ನನ್ನಪ್ಪ ಪಟೇಲ್ ಗಣಪತಿ ಭಟ್ರು ಜಾಗ ಕೊಟ್ಟರೆ ಅಲ್ವಾ? ಏನು ಅಮ್ಮೇರು ಗಣಪತಿ ಭಟ್ರೆ ನಮ್ಮೇರು ಪಟ್ಲೇರಿ ಕೈರಂಗ ಗ್ರಾಮದ 6 ದಾನ ಮಲ್ತೇನೆ. ದಾನಪತ್ರ ಉಂಟು ನಾನು ಇಲ್ಲ ಬನ್ನ ತೋಜ್ಬಾವೆ 10 ಗಣಪತಿ ಭಟ್ರಿಗೆ ಅವ್ರನ್ನ 5 ಸೆಂಟ್ ಜಾಗ ಅವು ಪಾಲಾಜ್ ಗೋರ್ಜಿ ನಾವು ಹೆಂಗೆ ದಿಕ್ಕುದು ಆ ಜಾಗ ಇತ್ತೆ ಅವು ಮಹೇಶಣ್ಣ ಅದಕ್ಕೆ. ಇವತ್ತು ತೌಡುಗೋಳಿಯಲ್ಲಿ ಕರ್ನಾಟಕ ಸೆಟ್ ಜಾಗ ಕೊಟ್ಟಿದ್ದಾರೆ, ಇವತ್ತೊಂದು ಕಟ್ಟಡ ಆಯಿತು. ಈ ಕಟ್ಟಡದಲ್ಲಿ ರೇಷನ್ ಶಾಪಿಗೆ ಜಾಗ ಇಟ್ಟುಕೊಂಡಿದ್ದೀರಿ, ಕ್ಯಾಂಪದ ಅಡಿಗೆ ಖರೀದಿಗೆ ಜಾಗ ಇಟ್ಟುಕೊಂಡಿದ್ದೀರಿ,
ಫರ್ಟಿಲೈಸರ್ ಗೋಡನ್ಗೆ ಜಾಗ ಇಟ್ಟುಕೊಂಡಿದ್ದೀರಿ, ವಿವಿಧೋದ್ದೇಶಕ್ಕೆ ಕಟ್ಟಡ ಇಟ್ಟುಕೊಂಡಿದ್ದೀರಿ, ಮೇಲೆ ಬ್ಯಾಂಕಿಂಗ್ ಕಟ್ಟಡ ಇಟ್ಕೊಂಡಿದ್ದೀರಿ, ಒಂದು ಮಿನಿ ಮೀಟಿಂಗ್ ಹಾಲ್ ಇಟ್ಟುಕೊಂಡಿದ್ದೀರಿ. ಗ್ರಾಮೀಣ ಭಾಗದಲ್ಲಿ ಒಂದು ಸಹಕಾರ ಸಂಘ ಏನೇನೋ ಮಾಡಬೇಕು ಅದನ್ನು ಮುಂದಾಗಿ ಅರಿತುಕೊಂಡು ನೀವು ಈ ಕಟ್ಟಡ ನಿರ್ಮಾಣ ಮಾಡಿದ್ದೀರಿ. ನಿಮಗೆ ನಾನು ತುಂಬ ಹೃದಯದ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಕೈರಂಗಳ ವ್ಯವಸಾಯ ಸೇವಾ ಸಹಕಾರ ಸಂಘದವರು ಇಂಥ ಒಂದು ಸುಂದರವಾದ ಚಂದ್ರಗಿರಿ ಕಟ್ಟಡ ಮಾಡಿ ಇದನ್ನು ಲೋಕಾರ್ಪಣೆ ಮಾಡಿದ್ದೀರಿ. ನಾನು ನಿಮಗೆ ಹಣಕಾಸಿನ ಭರವಸೆ ಕೊಡುವುದಿಲ್ಲ ಮಹೇಶಣ್ಣ, 5 ಲಕ್ಷ ರೂಪಾಯಿ ಚೆಕ್ ತಂದಿದ್ದೇನೆ. ದಕ್ಷಿಣ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಮ್ಮ ಸೊಸೈಟಿ 5 ಲಕ್ಷ ರೂಪಾಯಿಯ ಧನ ಸಹಾಯ ಮಾಡ್ತಾ ಇದ್ದೇವೆ. ತೆಪ್ಪಲೆ ಹೆಂಗೆ ಕೊಡೋಣ ನೀವು ಕಾಪಿ. ಆದಮೇಲೆ ಠೇವಣಿ ಹತ್ತಿಗೆ 10% ಬಡ್ಡಿ ಕೊಡು ಅಂತ ಜನ ಡಿಮ್ಯಾಂಡ್ ಮಾಡ್ತಾರೆ. ಬಂಗಾರದ ಲೋನು ಕಮ್ಮಿ ಬಡ್ಡಿ ಕೊರಡಿಯೇ 80% ಕೊಡು ಅಂತ ಕೇಳ್ತಾರೆ. ಜನ ಡಿಮಾಂಡ್ ಸಹಜನೇ. ಈಗ ಕೆಲವಾರು ವರ್ಷಗಳಿಂದ ಕೈರಂಗಳ ವ್ಯವಸಾಯ ಸೇವಾ ಸಹಕಾರ ಸಂಘ ಚಿನ್ನಾಭರಣ ಅಡವಿಡಿನ ಸಾಲವನ್ನು ತುಂಬ ಪ್ರಗತಿದಾಯಕವಾಗಿ ಮಾಡ್ತಾ ಇದೆ ಅಂತ ನಾನು ಕೇಳಿದ್ದೇನೆ. ಆದರೆ ನನ್ನೊಂದು ವಿನಂತಿ ಇದೆ ಈ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕರ ಹತ್ರ, ಮೇಡಮ್ ನನ್ನೊಂದು ವಿನಂತಿ ಇದೆ, ಯಾವುದೇ ಸಂದರ್ಭದಲ್ಲಿ ಮಹಿಳೆಯೊಬ್ಬಳು ಬಂದು ಅಕ್ಕ ಏನೇನು ಕರಿಯಣಿ ದೀಪೆ ನಿಮ್ಮನ್ನು ಸಾಲ ಕೊಡು ಅಂತ ಕೇಳಿದರೆ ಖಂಡಿತ ಆಕೆಗೆ ಸಾಲ ಕೊಡಬೇಡಿ, ಚಿನ್ನಾಭರಣ ಸಾಲ ಕೊಡಬೇಡಿ, ಕರಿಮಣಿ ಇಟ್ಟು ಆ ಕರಿಮಣಿಯನ್ನು ಆಕೆಯತ್ತ ಕೊಟ್ಟು ಕಳಿಸಿ ಆಕೆ ಬೇಗ ಸಾಲವನ್ನು OP ಲೋನ ಕೊಡಿ. ನಿಮ್ಮ ಚಿನ್ನದ ಟ್ರೆಜರಿ ಒಳಗಡೆ ಆಕೆ ಕಣ್ಣೀರಿನ ಕರಿಮಣಿ ಇದ್ದರೆ ಅದು ನಮ್ಮ ಸಹಕಾರ ಒಳ್ಳೆಯದಾಗೋದಿಲ್ಲ, ಅದನ್ನು ನಾವು ಬರ್ಕತ್ತಾಗೋದಿಲ್ಲ, ಖಂಡಿತ ಮಾಡಬೇಕು. ಸಹಕಾರ ಸಂಘ ಒಂದು ಕೇವಲ ಡೆಪಾಸಿಟ್ ಕಲೆಕ್ಷನ್ ಮಾಡಿ ಸಾಲ ಕೊಟ್ಟರೆ ಸಾಕ? ಗ್ರಾಮಾಂತರ ಪ್ರದೇಶದ ರೈತನಿಗೆ ಗದ್ದೆ ಉಳುಮೆ ಮಾಡಬೇಕು, ಬೆಟ್ಟು ಗದ್ದೆ, ಹೊಯ್ಗೆ ಬೀಳುವ ಗದ್ದೆ, ಎತ್ತಲ್ಲಿ ಊಟ ಮಾಡಲಿಕ್ಕೆ ಆಗೋದಿಲ್ಲ, ಆತನಿಗೆ ಟಿಲ್ಲರ್ ಬೇಕು. ಸಹಕಾರ ಸಂಘ ಬಾಡಿಗೆ ಆಧಾರದಲ್ಲಿ ಟಿಲ್ಲರ್ ಕೊಡಲಿಕ್ಕೆ ಯೋಚನೆ ಮಾಡಿದರೆ ಏನು? ಉಳುಮೆ ಮಾಡ್ತಾನೆ, ಏತು ಗೊತ್ತು ಬರ್ತೀವಿ ಒಣಸಲೇಟಿದ್ಯಾ? ಉಳುಮೆ ಆದಮೇಲೆ ಅದಕ್ಕೆ ಸರಿಯಾದ ಬಿತ್ತನೆ ಬೀಜ ಆಗಬೇಕು. ಎಲ್ಲಿಂದ ತರಬೇಕು ಬಿತ್ತನೆ ಬೀಜ ಗೊತ್ತಿಲ್ಲ. ಪಾಣೆಮಂಗ್ಳೂರು ರೈತರು ಇಂದ್ರ ಹತ್ರ ಹೋಗಬೇಕು. ಇಂದ್ರಕ್ಕೆ ಹತ್ರ ಏನು ದಾನೆ ಬಿತ್ತು ಇಜ್ಜಿ ಬೋಲೆ ಯಾಪವರು 15 ದಿನ ಕರಿಯು, ನಾನು ಗದ್ದೆ ಉತ್ತಾಗಿದೆ 15 ಕರಿವು, ಅದಾಗೋದಿಲ್ಲ. ರೈತನಿಗೆ ಅವನ ಗದ್ದೆಯ ತರಹೇವಾರಿಯ ಆಧಾರದಲ್ಲಿ, ಅದು ಬೆಟ್ಟು ಗದ್ದೆ ಆಗಿರ್ಬೋದು, ಮಜಲಾಗಿರ್ಬೋದು, 3 ಬೆಳೆಯ ಗದ್ದೆ ಆಗಿರ್ಬೋದು, ಆ ಗದ್ದೆಗೆ ಯಾವ ಬೆಳೆ ಸೂಟೇಬಲ್ ಅಂತ ಹೇಳಿ ಅನುಭವ ಇರುವಂಥ ಒಬ್ಬ ಸ್ಟಾಫ್ ನಮ್ಮಲ್ಲಿ ಇದ್ದರೆ ಅದರಿಂದ ರೈತನಿಗೆ ಪ್ರಯೋಜನ ಆಗ್ತದೆ. ಈ ಬಿತ್ತನೆ ಬೀಜವನ್ನು ಬಿತ್ತಿ ಬೆಳೆ ತೆಗೆದರೆ ಒಳ್ಳೆಯದೋ, ನೇಜಿ ಹಾಕಿ ನೆಟ್ಟು ಬೆಳೆ ತೆಗೆದರೆ ಒಳ್ಳೆಯದೋ, ಶ್ರೀ ಪದ್ಧತಿಯಲ್ಲಿ ನೆಟ್ಟರೆ ಒಳ್ಳೆಯದೋ ಅನ್ನುವಂಥ ಅರಿವನ್ನು ನಾವು ಅವರಿಗೆ ಕೊಡಲಿಕ್ಕೆ ಸಾಧ್ಯ ಉಂಟಾ? ಅದು ಬೆಳೆ ಒಂದು ಹಂತಕ್ಕೆ ಎದ್ದು ಬಂದಾಗ ಅದಕ್ಕೆ ಯಾವ ರೀತಿಯ ರಸಗೊಬ್ಬರ ಕೊಡಬೇಕು? ಅದು ಕೆಮಿಕಲ್ ಫರ್ಟಿಲೈಸರೇ ಕೊಡಬೇಕಾ, ಸಾವಯವ ಕೊಡಬೇಕಾ, ಗವ್ಯ ಉತ್ಪನ್ನ ಕೊಡಬೇಕಾ? ಅದನ್ನು ಕಲಿಸಿಕೊಡುವ ವ್ಯಕ್ತಿ ನಮ್ಮ ಸಹಕಾರ ಇದ್ದರೆ, ಹಾಗೆ ರಸಗೊಬ್ಬರವನ್ನು ಹಾಕಿ, ಅದು ಸಾವಯವ ಇರ್ಬೋದು, ಕೆಮಿಕಲ್ ಇರ್ಬೋದು, ಹಾಕಿ ಬಂದಂಥ ಬೆಳೆಯನ್ನು ಯಾವ ಕಾಲಕ್ಕೆ ಕಟಾವು ಮಾಡಬೇಕು ಅಂತ ತಿಳಿಸಿಕೊಡಲಿಕ್ಕೆ ನಮ್ಮಲ್ಲಿ ಎಕ್ಸ್ಪರ್ಟ್ ಜನ ಇದ್ದರೆ ಎಷ್ಟು ಚೆಂದ ಅಲ್ವಾ? ಹಾಗೆ ಕಟಾವು ಮಾಡಿದ ಮೇಲೆ ಆ ಕಟಾವು ಮಾಡಿದ ಬೆಳೆಯನ್ನು ದಾಸ್ತಾನು ಇಟ್ಟುಕೊಳ್ಳಿಕ್ಕೆ ಆತನಿಗೆ ಅವಕಾಶ ಇಲ್ಲ. ಆತನು ಆಗದ್ದು ಬರ್ತೇನೆ ಅದೇ ದಿವಸ ಮಾರ್ತಾನೆ. ಗದ್ದೆ ಕೊಯ್ದ ತಕ್ಷಣ ಜನ ತಯಾರಾಗ್ತದೆ, ಇಂಚ ಮಾರುವರ ಬಾರಿ ಕೊರ್ಬರ ಜನ ತಯಾರಾಗ್ತದೆ. ಆ ಭತ್ತವನ್ನು ಸ್ಟಾಕ್ ಮಾಡಲಿಕ್ಕೆ ನಾವು ಗೋಡಾನ ಕೊಡಲಿಕ್ಕೆ ಸಾಧ್ಯ ಇದೆಯಾ? ಹಾಗೆ ರೈತ ತನ್ನ ಭತ್ತವನ್ನು ಗೋದಾನ ಇಟ್ಟಾಗ ಆತನಷ್ಟು ಸಾಲ ಸೌಲಭ್ಯವನ್ನು ಸಹಕಾರ ಸಂಘ ಸ್ವಲ್ಪ ಕಡಿಮೆ ಬಡ್ಡಿಯಲ್ಲಿ ಕೊಡಲಿಕ್ಕೆ ಸಾಧ್ಯ ಇದೆಯಾ? ಆತನ ಭತ್ತವನ್ನು ಯೋಗ್ಯ ಕಾಲದವರೆಗೆ ಕಾಪಿಟ್ಟು ಅದನ್ನು ಸಂಸ್ಕರಣೆ ಮಾಡಿ ಯೋಗ್ಯ ದರ ಬರುವವರಿಗೆ ಇಟ್ಟುಕೊಳ್ಳುವಂಥ ಶಕ್ತಿ ಸಾಮರ್ಥ್ಯವನ್ನು ಸಹಕಾರ ಸಂಘ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಆದರೆ ಗದ್ದೆಯಲ್ಲಿ ಬಿತ್ತಿದ ಮೇಲೆ ಅದರ ಮಧ್ಯೆ ಬರುವ ಒಂದು ಕಳೆಯನ್ನು ಕೀಳಲಿಕ್ಕೆ ಬೇಕಾದ ಯಂತ್ರಗಳನ್ನು ನಾವು ಕೊಡಲಿಕ್ಕೆ ಸಾಧ್ಯ ಇದೆಯಾ? ಬಾಡಿಗೆ ನೆಲೆಯಲ್ಲಿ ಗದ್ದೆ ನೆಡಲಿಕ್ಕೆ ಗದ್ದೆ ನಾಟಿ ಯಂತ್ರವನ್ನು ನಾವು ಬಾಡಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದಾ? ಗದ್ದೆ ಕೊಯ್ಲನ್ನು ಮಾಡಲಿಕ್ಕೆ ನಾವು ಯಂತ್ರವನ್ನು ಬಾಡಿಗೆ ಆಧಾರದ ಮೇಲೆ ಸರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದಾ? ಹೀಗೆ ರೈತನೊಬ್ಬನ ಕೃಷಿಗೆ ನಾವು ಪೂರಕವಾಗಿ ಸಹಕಾರ ಸಂಘ ಅದು ಚಟುವಟಿಕೆ ಮಾಡಲು ಸಾಧ್ಯ. ಆದರೆ
ಬಹುಶಃ ಸಹಕಾರ ಸಂಘ ಒಂದು ಚಂದಗಿರಿ ಅಂತ ಕಟ್ಟಡ ಸಾರ್ಥಕ ಅಂತ ಅನಿಸ್ತದೆ. ನಾನು ಮೈಚೌಡ್ರು ಮೊನ್ನೆ ಯಾವುದೊಂದು ವಿಷಯ ಮಾತಾಡಿದ್ದು, ಜನವರಿ ಕೊನೆ ಭಾಗ ನಮ್ಮ ಸಭೆ ಸೇರಲಿಕ್ಕಿದೆ. ಈ ಭಾಗದ 9 ಗ್ರಾಮದವರು, ಮಹೇಶೌಟರವರು ಬಾಳೆಪುಣಿ ಗ್ರಾಮದಲ್ಲಿ ಹಡಿಲು ಬಿದ್ದ ಗದ್ದೆಯನ್ನು ಸಾಗುವಳಿ ಮಾಡಲಿಕ್ಕೆ ಹೊರಟರು. ನನಗೇನೊಂದು ಸ್ಫೂರ್ತಿ ಅನಿಸ್ತು. ನಾನು ಮಾತಾಡಿದ ಹತ್ರ ನಾವೇನು ಈ ಕೈರಂಗಳ ವ್ಯವಸಾಯ ಸೇವಾ ಸಹಕಾರ ಸಂಘದ 3 ಗ್ರಾಮಗಳ ವ್ಯಾಪ್ತಿ, ಅಮ್ಮೆಂಬಳ ಸೇವಾ ಸಹಕಾರ ಸಂಘದ 2 ಗ್ರಾಮದ ವ್ಯಾಪ್ತಿ, ಆ ಭಾಗದಲ್ಲಿ ಚೇಳೂರು ಸೈಪಡು ಅದು ಕೃಷಿ ಗ್ರಾಮಗಳೇ, ಈ ಭಾಗದಲ್ಲಿ ಈರಾ ಅದು ಕೂಡ ಕೃಷಿ ಗ್ರಾಮವೇ. ಈ ರೀತಿ ಈ 9 ಗ್ರಾಮಗಳನ್ನು ಒಂದು ಸೇರಿಸಿ ಒಂದು ಕ್ಲಸ್ಟರ್ ಮಾಡಿಕೊಂಡು, ಇದು ಒಮಿಕರನ್ ಕ್ಲಸ್ಟರ್ ಅಲ್ಲ ಕಸ್ತೂರಿ ಅಕ್ಕ, ಒಂದು ಕ್ಲಸ್ಟರ್ ಮಾಡಿಕೊಂಡು ಈ 9 ಗ್ರಾಮ ಜನ ಒಂದು ಕಡೆ ಸೇರಿಸಿ ನೀವು ಗದ್ದೆ ಸಾಗುವಳಿ ಯಾಕೆ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಅಂತ ಅವರಿಗೆ ಸ್ವಲ್ಪ ಬೆನ್ನು ತಟ್ಟುವ ಕೆಲಸ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೇವೆ. ಬಹುಶಃ ಎಲ್ಲರ ಸಹಕಾರ, ಸಮಾಜದ ಎಲ್ಲರ ಸಹಕಾರ ಬೇಕಾಗ್ಬೋದು. ಎಲ್ಲರೂ ಕೂಡ ನಾವು ಜೊತೆ ಕೆಲಸ ಮಾಡಿ ಸಾಧ್ಯ ಆದರೆ ನಮ್ಮ ಭೂಮಿ ಅದು ಒಂದು ಸಮೃದ್ಧ ಭೂಮಿಯಾಗಿ ಬೆಳಕ್ಕೆ ಸಾಧ್ಯ ಆಗ್ತದೆ. ಮಹಾತ್ಮ ಗಾಂಧಿ ಹೇಳ್ತಾ ಇದ್ರು, ಜಬ್ ಕಿಸಾನ್ ಉಠೇಗಾ ತೋ ಗಾಂವ್ ಉಠೇಗಾ, ಗಾಂವ್ ಉಠೇಗಾ ತೋ ದೇಶ ಉಠೇಗಾ. ಕೃಷಿಕನ ಪಾಪ ಬೆನ್ನು ಮೂಳೆ ಮುರಿದು ಹೋಗಿದೆ, ಆದರೆ ಅಡಿಕೆ ಬೆಳೆಗಾರನ ಸ್ವಲ್ಪ ಬೆನ್ನು ಮೂಳೆ ಸ್ವಲ್ಪ ನೆಟ್ಟಗಾಗಿದೆ ಕಸ್ತೂರಿ, ಯಾಕಂದ್ರೆ ಸ್ವಲ್ಪ ನೆಟ್ಟಗಾಗಿ. ಇವತ್ತು 535 ರೂಪಾಯಿ ಅಂತ ಚೌಟ್ರಿ, ಈಗಿನ ಕೊಟ್ಟಾಗ 530 ಬಾಡ್ದಿರ ಅದೇ. ಇವತ್ತು ಮೈ ಚೌಟ್ರಿ 530 ಅಡಿಕೆ ಅವರು 530 ರೇಟ್ ಹಾಕಿದರೆ ಮೈ ಚೌಟ್ರಿಗೆ. ಇವತ್ತು 535 ರೂಪಾಯಿ ಅದೇ ಆಗಿದೆ ಅಡಿಕೆ ಬೆಳೆಗೆ. ಅಡಿಕೆ ಬೆಳೆಗಾರ ಸ್ವಲ್ಪ ನೆಟ್ಟಗೆ ನಿಂತಿದ್ದಾನೆ, ಭತ್ತ ಬೆಳೆಗಾರ ಇನ್ನೂ ನೆಟ್ಟಗೆ ನಿಲ್ಲಿಲ್ಲ, ಆತ ಇನ್ನೂ ಕಟ್ಟಸಲಿದ್ದಾನೆ. ಹೀಗೆ ನಾವು ಬೆಳೆಗಾರರಿಗೆ ಕೊಡಲಿಕ್ಕೆ ಸಾಧ್ಯ ಆದರೆ ಸುತ್ತಮುತ್ತ ಇರುವ ಸೊಸೈಟಿಗಳಿಂದ 1.1% ಆದರೂ ಬಡ್ಡಿ ನಮ್ಮ ಸಹಕಾರ ಸಂಘದಲ್ಲಿ ಜಾಸ್ತಿ ಕೊಡಲಿಕ್ಕೆ ಸಾಧ್ಯ ಇದೆಯಾ? ಸುತ್ತಮುತ್ತಲ ಸಹಕಾರ ಸಂಘದಲ್ಲಿ ಚಿನ್ನಾಭರಣಗಳಿಗೆ ಸಾಲ ಕೊಡ್ತಾರೆ, ಅದರಲ್ಲಿ 0.1%ಗೆ ನಮಗೆ ಸಾಲ ಕೊಡಲಿಕ್ಕೆ ಸಾಧ್ಯ ಇದೆಯಾ? ಅಟ್ಟು ಮಟ್ಟಿಗೆ ನಾವು ಯೋಚನೆ ಮಾಡಬೇಕು. ಹೀಗೆ ಎಲ್ಲ ರೀತಿಯಲ್ಲಿ ರೈತ ಸದಸ್ಯರಿಗೆ ನಾವು ಸಹಕಾರ ಕೊಡಲಿಕ್ಕೆ ಸಾಧ್ಯ ಆದರೆ ಸಹಕಾರ ಸಂಘ ಒಂದಿದ್ದಕ್ಕೆ ಸಾರ್ಥಕ ಅಂತ ಅನಿಸ್ತದೆ. ರೈತನಿಗೆ ಸಾಲ ಬೇಕು, ಯಾವಾಗ ಬೇಕು? ಬಿತ್ತನೆ ಬೀಜ ಬೆಳೆ ಖರೀದಿಗೆ ಬೇಕು, ರಸಗೊಬ್ಬರ ಖರೀದಿಗೆ ಬೇಕು, ಗದ್ದೆ ಉಳುಮೆಗೆ ಬೇಕು, ಗದ್ದೆ ನಾಟಿಗೆ ಬೇಕು, ಆತನ ಭತ್ತವನ್ನು ಕಾಪಿಟ್ಟು ಸೂಕ್ತ ಬೆಲೆ ಬರುವವರೆಗೆ ಬೆಳೆಯನ್ನು ಇಟ್ಟುಕೊಳ್ಳುವಂಥ ಗೋದಾನಿಗೆ ಕೊಡುವ ಬಾಡಿಗೆಗೆ ಹಣ ಬೇಕು, ನಿತ್ಯ ನೈಮಿತ್ತಿಗಳಿಗೆ ಮನೆಗೆ ಖರೀದಿ ಮಾಡಲಿಕ್ಕೆ ಹಣ ಬೇಕು. ಈ ರೀತಿಯ ಹಣವನ್ನು ಸಾಲ ಸೌಲಭ್ಯದ ಮೂಲಕ ಸಹಕಾರ ಸಂಘ ಕೊಡಲಿಕ್ಕೆ ಸಾಧ್ಯ ಇದೆಯಾ? ಕಾನೂನು ಬರ್ತದೆ, ಇವರು ಮೇಡಮ್ ಕೊಡೋದಿಲ್ಲ. ಈಗ ಪಂಪ್ರ ಚೌಟ್ರೆ RTC ಬೋಡಿ ಅಂತ ಹೇಳ್ತಾರೆ ಅವರು. ಅದೇ ಮೇಡಮ್ RTC ಬೋಡಿ ಅಂತ ಹೇಳ್ತಾರೆ, ಮುಖ ನೋಡಿ ಸಾಲ ಸಹಕಾರ ಸಂಘದಲ್ಲಿ ಇಲ್ಲ. ಏನು ಮಾಡಬೇಕಾಗ್ಬೋದು, ಏನು ಮಾಡ್ಬೋದು ಅದನ್ನು ಗಂಭೀರ ಯೋಚನೆ ಮಾಡಬೇಕು. ಗಂಭೀರ ಯೋಚನೆ ಮಾಡಿದರೆ ದಾರಿ ಇದೆ, ಗಂಭೀರ ಯೋಚನೆ ಮಾಡಿದರೆ ದಾರಿ ಇದೆ. ಒಬ್ಬನಿಗೆ RTC ಇಲ್ಲ ಅನ್ನೋ ಕಾರಣಕ್ಕೆ ಸಾಲ ಇಲ್ಲ ನೀನು ಹೋಗು ಅನ್ನೋ ಬದಲಿಗೆ ಆತನಿಗೆ ಹೇಗೆ ಸಾಲ ಕೊಡಲಿಕ್ಕೆ ಸಾಧ್ಯ ಆಗ್ಬೋದು ಕೂಡ ಯೋಚನೆ ಮಾಡಲಿಕ್ಕೆ ದಾರಿ ಇದೆ. ಇವತ್ತು ಸ್ವಸಹಾಯ ಸಂಘಗಳ ಒಂದು ಕಲ್ಪನೆ ಅದ್ಭುತವಾಗಿದೆ. ಸ್ವಸಹಾಯ ಸಂಘಗಳಿಗೆ ರೈತರ ಸೇವಾ ಸಂಘ ಕೊಟ್ಟಂಥ ಸಹಕಾರ ಅದು ಅದ್ಭುತವಾದದ್ದು. ಹಿಂದೆ ಎಲ್ಲ ಇತ್ತು, ಸಹಕಾರ ಸಂಘ ಆರಂಭ ಆದ ಮೇಲೆ ಅವರ ಉಳಿತಾಯದಲ್ಲಿ ಅವರಿಗೆ ಆಂತರಿಕ ಸಾಲ ಕೊಡೋದು, ಆಮೇಲೆ ಅವರ ಉಳಿತಾಯದ ಮೇಲೆ 4 ಪಾಲು ಕೊಡೋದು, 8 ಪಾಲು ಕೊಡೋದು, 10 ಪಾಲು ಕೊಡೋದು, ಹೀಗೆ ವರ್ಷ ಹೋದ ಹಾಗೆ ಅಲ್ಲ. ಈಗ ನಾವು ತೀರ್ಮಾನ ಜಿಲ್ಲಾ ಕೇಂದ್ರ ಶಾಖೆ ತಗೊಂಡಿದ್ದೇವೆ ನಾಯಕರೇ, ಒಂದು ಸಹಕಾರ ಒಂದು ಸ್ವಸಹಾಯ ಸಂಘ ಸಾಲ ಕೇಳಲಿಕ್ಕೆ ಬಂದರೆ ಆತನಿಗೆ 20 ಲಕ್ಷ ರೂಪಾಯಿವರೆಗೆ ಸಾಲ ಸೌಲಭ್ಯವನ್ನು ಯಾವುದೇ ದಾಖಲಾತಿ ಇಲ್ಲದೆ ಕೇವಲ ಸ್ವಸಹಾಯ ಸಂಘ ಅನ್ನೋ ಕಾರಣಕ್ಕೆ ಕೊಡಬೇಕು ಅಂತ ಯೋಚನೆ ಮಾಡಿದೆ. ಒಂದು ಪ್ರಾಜೆಕ್ಟ್ ಬೇಕು. ಆ ಪ್ರಾಜೆಕ್ಟ್ ಒಂದು ಲಾಭದಾಯಕ ಪ್ರಾಜೆಕ್ಟ್ ಅಂತ ನಿಮಗೆ ಅನ್ನಿಸಬೇಕು. ಪ್ರಾಥಮಿಕ ಸಹಕಾರ ಸಂಘಕ್ಕೆ ಆ ಪ್ರಾಜೆಕ್ಟು ಲಾಭದಾಯಕ ಕಂಡ್ರೆ ಅದರ ಸೆಕ್ಯೂರಿಟಿ ಬಗ್ಗೆ ತಲೆಬಿಸಿ ಮಾಡಿದೆ. ಸೆಕ್ಯೂರಿಟಿ ಬಗ್ಗೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಯೋಚನೆ ಮಾಡ್ತದೆ, ನವೋದಯ ಗ್ರಾಮೀಣ ಸ್ಟಾರ್ಟಪ್ ಯೋಚನೆ ಮಾಡ್ತದೆ. ಅಂದರೆ ಯೋಚನೆ ಮಾಡಿದ್ದೇವೆ. ಆ ಸಾಲವನ್ನು ಕೊಡೋ ಪ್ರಯತ್ನವನ್ನು ಕೂಡ ನಾವು ಜಿಲ್ಲಾ ಕೇಂದ್ರ ಸಹಕಾರ ಮಾಡ್ತೇವೆ. ಕೈರಂಗಳ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕಿನ ಸಂಘದ ಈ ಕಟ್ಟಡದ ಶಿಲಾನ್ಯಾಸ ಸಂದರ್ಭದಲ್ಲಿ ನಾನು ಮಹೇಶ್ ಚೌಟ್ರಿಗೆ ಒಂದು ಆಹ್ವಾನ ಕೊಟ್ಟಿದ್ದೆ. ಕರ್ನಾಟಕ ಚೌಟ್ರಿಗೆ ಇಂಚಿನಿಯರ್ ಒಂದು ಕೇಳಿದರು, ನಾನು ಅವರಿಗೆ ಒಂದು ಆಹ್ವಾನ ಕೊಟ್ಟಿದ್ದೆ, ಚೌಟ್ರಿ ಈರು ನನ್ನ ಮೂಲೆ ಕುಳ್ನತ್ತು ಈರು ಕುಡ್ಲಾಗಬಾರದು ಅಂತ. ಮಹೇಶ್ ಚೌಟ್ರಿ ಕುಡ್ಲಕ್ಕೆ ಬಂದಿದ್ದಾರೆ. ಮಹೇಶ್ ಚೌಟ್ರವರು ಕ್ಯಾಂಪ್ಕೋದ ನಿರ್ದೇಶಕರಾಗಿದ್ದಾರೆ. ಅವರು ಇವತ್ತು ಕ್ಯಾಂಪ್ಕೋದ ಸೀನಿಯರ್ ಡೈರೆಕ್ಟರ್. ಕ್ಯಾಂಪ್ಕೋದಲ್ಲಿ ಅವರ ಮಾತಿಗೊಂದು ತೂಕ ಇದೆ, ಅವರ ಮಾತಿಗೆ ವೆಯ್ಟ್ ಇದೆ. ನಾನು ಮೊನ್ನೆ ಅಧ್ಯಕ್ಷತೆ ಮಾತಾಡ್ತಾ ಇದ್ದೆ, ಕ್ಯಾಂಪ್ಕೋದ ಅಧ್ಯಕ್ಷತೆ ಹೇಗಿದೆ, ಆಡಳಿತ ಮಂಡಳಿ ಹೇಗಿದೆ, ಬೋರ್ಡು ಅಂತ ಕೇಳಿದಾಗ ಚೌಟ್ರ ಬಗ್ಗೆ ಉಲ್ಲೇಖ ಮಾಡಿದರು. ನನಗೆ ಭಾರಿ ದೊಡ್ಡ ಶಕ್ತಿ ಬಂದಿದೆ ರಾಜಮಡಿ, ಏನು ಮಹೇಶ್ ಚೌಟ್ರನ್ನ ಬೋರ್ಡ್ನೊಳಗೆ ಕಳಿಸಿದ್ದೀರಿ ನೀವು, ನನಗೆ ದೊಡ್ಡ ಶಕ್ತಿ ಬಂದಿದೆ. ಇವತ್ತು ಕ್ಯಾಂಪ್ಕೋದ ಅಧ್ಯಕ್ಷರಿಗೆ ಶಕ್ತಿ ಕೊಡೋ ಮಹೇಶ್ ಚೌಟ್ರು ನಾಳೆ ಕ್ಯಾಂಪ್ಕೋದ ಅಧ್ಯಕ್ಷರೇ ಆಗ್ತಾರೆ ನೀವು ಅಂತ ಅನ್ನೋದು ವಿಶ್ವಾಸ ನನಗಿದೆ. ನಾನು ಬೋರ್ಡ್ಗೆ ಅಪ್ಪಣೆ ಇದೆ. ಇಲ್ಲಿ ನಿಂತು ನುಡಿದ ಮಾತು, ಇಲ್ಲಿ ನಿಂತು ಕೊಟ್ಟ ನುಡಿ ಅದು ಎಷ್ಟು ಹಾಳಾಗೋದಿಲ್ಲ. ಅವು ಪೊಳ್ಳ ಬುಜ್ಜಿ ಚೌಟ್ರೆ, ಅವು ಇಲ್ಲಿ ಈ ಮೂಲ ಉಂಟು ಕೂಡ ನುಡಿ ಅವು ಸತ್ಯ ಹಾಕೊಂಡು ನನಗೆ ದಿನ ಈ ಕ್ಯಾಂಪ್ಗೆ ಅಧ್ಯಕ್ಷರಾದ ಎಂಕ್ಲೆ ಬರೋದು ನನ್ನ ಆಸೆ ಉಂಟು. ದೇವರ ನಡಪಾಡು ಮಾಡೋ ವಿಶ್ವಾಸ ಕೂಡ ಹೆಂಕೊಂಡು ಮಹೇಶ್ ಚೌಟ್ರ ಒಂದು ತಂಡವನ್ನು ನಾನು ಉಲ್ಲೇಖ ಮಾಡಬೇಕು.
ಮಹೇಶ್ ಚೌಟ್ರ ತಂಡವನ್ನು ಉಲ್ಲೇಖ ಮಾಡಬೇಕು. ಒಂದು ಅವರ ಮುಖ್ಯ ಕಾರ್ಯನಿರ್ವಾಹಕ ಅವರು ತೊಟ್ಟಿಲು ತೂಗೋ ಕೈ ದೇಶವನ್ನು ಆಳಬಲ್ಲದು ಅಂತ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ತೋರಿಸಿಕೊಟ್ಟಿದ್ದಾರೆ. ತೊಟ್ಟಿಲು ತೂಗೋ ಕೈ ಪ್ರಪಂಚನ ಆಳಬಲ್ಲದು ಅಂತೇಳಿ ಇಂಗ್ಲೆಂಡ್ನ ರಾಣಿ ಎಲಿಜಬೆತ್ ತೋರಿಸಿಕೊಟ್ಟಿದ್ದಾರೆ. ಆದರೆ ತೊಟ್ಟಿಲನ್ನು ತೂಗೋ ಕೈ ಒಂದು ಸೊಸೈಟಿನ ನಡೆಸಬಲ್ಲದು ಅಂತೇಳಿ ಈ ಮೇಡಮ್ ಪ್ರಭಾವತಿ ಯಾಕಂದ್ರೆ ಮಾಡಿ ತೋರಿಸಿದ್ದಾರೆ. ಅವರ ಹಿಂದೆ ಇರುವಂಥ ಸಿಬ್ಬಂದಿ ವರ್ಗ ಎಲ್ಲ ಹೊಸ ಹುಡುಗರು ಸಿಬ್ಬಂದಿ ವರ್ಗ ಅವರಿಗೆ ಹೆಗಲು ಕೊಟ್ಟು ಕೆಲಸ ಮಾಡ್ತಾರೆ. ಇನ್ನು ಮಹೇಶ್ ಚೌಟ್ರ ಆಡಳಿತ ಮಂಡಳಿ ಎಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಸೊಸೈಟಿ ಬಗ್ಗೆ ಯೋಚನೆ ಮಾಡುವವರು. ಚುನಾವಣೆಯಲ್ಲಿ ಆಡಳಿತ ಮಂಡಳಿಯಾಗಿ ಸದಸ್ಯರು ಗೆದ್ದು ಬಂದ ಮೇಲೆ ಯಾವುದೇ ರಾಜಕೀಯವನ್ನು ಮಾಡದೆ, ಇಲ್ಲಿ ರಾಜಕೀಯದ ಯಾವುದೇ ವಾಸನೆ ಇಲ್ಲದೆ ರಾಜಕೀಯವನ್ನು ಬದಿಗಿರಿಸಿ ಎಲ್ಲ ಸದಸ್ಯರು ಕೂಡ ತಮ್ಮ ರಾಜಕೀಯದ ಶರ್ಟನ್ನು ಸೊಸೈಟಿ ಹೊರಗೆ ಗೇಟಿಗೆ ಸಿಕ್ಕಿಸಿಟ್ಟು ಒಳಗಡೆ ಬಂದು ಅವರು ಆಡಳಿತ ಮಂಡಳಿ ಸಭೆಯಲ್ಲಿ ಭಾಗವಹಿಸ್ತಾರೆ. ಸೊಸೈಟಿ ಸಭೆಯನ್ನು ಮುಗಿಸಿದ ನಂತರ ಹೋಗುವಾಗ ಅವರ ರಾಜಕೀಯ ಶರ್ಟ್ ಹಿಡಿದುಕೊಂಡು ಮನೆಗೆ ಹೋಗ್ತಾರೆ. ಆದರೆ ಸಹಕಾರ ಸಂಘದ ಕೈರಂಗಳ ವ್ಯವಸಾಯ ಸೇವಾ ಸಂಘದ ಆಡಳಿತ ಮಂಡಳಿಯಲ್ಲಿ ಎಲ್ಲರೂ ಕೂಡ ರಾಜಕೀಯೇತರವಾಗಿ ಯೋಚನೆ ಮಾಡ್ತಾರೆ ಅಂತ ಅನ್ನೋದು ತುಂಬ ಸಂತೋಷ ಸಂಗತಿ. ಈ ಕೈರಂಗಳ ವ್ಯವಸಾಯ ಸೇವಾ ಸಹಕಾರ ಸಂಘ ಇದು ಇನ್ನೂ ಒಳ್ಳೆಯದಾಗಿ ಬೆಳೀಲಿ. ಮಹೇಶ್ ಚೌಟ್ರ ನೇತೃತ್ವದಲ್ಲಿ ಈ ಸಂಘ ಜಿಲ್ಲೆಯಲ್ಲಿ ಒಂದು ಆದರ್ಶ ಸಂಘ ಅಂತ ಹೆಸರು ಪಡೆಯಲಿ ಅಂತ ಆಸೆ ಮಾಡ್ತಾ ಕೊಟ್ಟ ಅವಕಾಶ ಹೊಂದಿಸಿ ನನ್ನ ಮಾತು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಪತ್ರಿಕೆ ತಲುಪಿದೆ. ಈ ಸಮಾರಂಭದ ಅಧ್ಯಕ್ಷ ವಹಿಸಲು ನನ್ನನ್ನು ಆಹ್ವಾನಿಸಿರುವುದಕ್ಕೆ ಕೃತಜ್ಞತೆಗಳು. ಅದು ಅತಿ ಅಗತ್ಯದ ಕಾರ್ಯಕ್ರಮವಿರುವುದರಿಂದ ಈ ಶುಭ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಅನುಕೂಲವಾಗುವುದಕ್ಕೆ ವಿಷಾದಿಸುತ್ತೇನೆ. ಮಾನನೀಯ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ, ಸಂಸ್ಥಾಪಕರು ಶ್ರೀರಾಮ್ ವಿದ್ಯಾಕೇಂದ್ರ ಕಲ್ಲಡ್ಕ ಇವರಿಂದ ದೀಪ ಪೂಜನೆಗೊಳಿಸುವ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಆಶಿಸುತ್ತೇನೆ. ಸಂಘದ ಅಭಿವೃದ್ಧಿ ಕಾರ್ಯಕ್ಕೆ ಈ ಬ್ಯಾಂಕಿನಿಂದ 5 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದ್ದು, ಈ ಸಂಘವು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿ ಎಂದು ಈ ಸಂದರ್ಭದಲ್ಲಿ ಶುಭ ಆಶಿಸುತ್ತೇನೆ. ರಾಜರಾಮಠ್ರ ಮುಖಾಂತರ ನೀನು ಕಡಬಿಡಿದೇರಿ ಅರೆಗಿಲ್ಲ ಅಧ್ಯಕ್ಷರಿಗಿಲ್ಲ ಎನ್ನ ವೈಯಕ್ತಿಕ ಧನ್ಯವಾದಗಳು.